ಎಲ್ಲಾದರೂ ಇರು ಎಂತಾದರೂ ಇರು, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಉಳ್ಳಾಲ ಘಟಕದ ಈ ದಿನ ನಾವು ಕನ್ನಡ ರಾಜ್ಯೋತ್ಸವವನ್ನು ಈ ಒಂದು ಅಚ್ಯುತಗಟ್ಟಿಯವರ ಮನೆಯಂಗಳದಲ್ಲಿ ಈ ನಾಗಬ್ರಹ್ಮ ದೇವರ ಸಾಮೀಪ್ಯದಲ್ಲಿ ನಾವು ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ದಯವಿಟ್ಟು ಶ್ರೀವಾಣಿ ದಯವಿಟ್ಟು ಬಂದು ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ಕರ್ಣ ಷಡಕ್ಷರಿ ಪುಣ್ಯ, ಪಂಪರ ಕುಲಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ತೈಲಪ ಹೊಯ್ಸಳರಾಳಿದ ನಾಡೆ, ಟಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಉದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ನಮ್ಮ 67ನೇ ಕನ್ನಡ ರಾಜ್ಯೋತ್ಸವವನ್ನು ನಾವು ಈ ಜಾಗದಲ್ಲಿ ಈ ಸ್ಥಳದಲ್ಲಿ ಆಚರಿಸ್ತಾ ಇದ್ದೇವೆ. ನಮಗೆಲ್ಲ ಗೊತ್ತಿದ್ದ ಹಾಗೆ 1956 ನವೆಂಬರ್ 1 ಇದು ಮೈಸೂರು ರಾಜ್ಯ ಅಂತ ಕರೆಯಲ್ಪಟ್ಟಂತ ದಿನ. ಯಾಕೆಂತಂದ್ರೆ ಈ ದಿನದಂದು ನಮ್ಮ ಕನ್ನಡಿಗರೆಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಹಂಚಿ ಹೋಗಿದ್ರು. ಮದ್ರಾಸ್ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಆಂಧ್ರ ಇರ್ಬೋದು, ಈ ರೀತಿಯಲ್ಲಿ ಕೇರಳ ಇರ್ಬೋದು, ಎಲ್ಲ ರಾಜ್ಯಗಳಲ್ಲಿ ಹಂಚಿ ಹೋಗಿದ್ರು. ಅವರೆಲ್ಲ ಒಂದುಗೂಡಿಸುವಂತ ಒಂದು ಕೆಲಸ ಕಾರ್ಯ ನಮ್ಮ ಹಿರಿಯರು ಮಾಡಿದ್ರು. ಅದರಲ್ಲಿ ಕೂಡ ಮುಖ್ಯವಾಗಿ ಆಲೂರು ವೆಂಕಟರಾಯರಂತಹ ಮಹಾನ್ ವ್ಯಕ್ತಿಗಳು ಆ ಒಂದು ಹೋರಾಟವನ್ನು ಮಾಡಿದ್ದರಿಂದ, ಅನೇಕ ಮಂದಿ ಹೋರಾಟ ಮಾಡಿದ್ದರಿಂದಾಗಿ ಎಲ್ಲ ಕನ್ನಡ ಭಾಷೆಯನ್ನಾಡುವಂತಹ ಜನಗಳು ಒಂದು ಕಡೆಯಲ್ಲಿ ಸೇರುವಂತಹ ಒಂದು ಸೌಭಾಗ್ಯ 1956 ನವೆಂಬರ್ 1 ಸೃಷ್ಟಿಯಾಯಿತು. ಆ ದಿನವನ್ನು ನಾವು ಕನ್ನಡ ರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೇವೆ. 1973 ಇದಕ್ಕೆ ಕರ್ನಾಟಕ ಅಂತ ಹೆಸರು ಬಂತು. ಯಾಕಂದ್ರೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಎಲ್ರಿಗೂ ಗೊತ್ತಿರಬೇಕು ಎನ್ನುವಂಥದ್ದು. ಯಾಕೆಂದ್ರೆ ಹಳ್ಳಿ ಪ್ರದೇಶಗಳಲ್ಲಿ ಹೆಚ್ಚಿನವರಿಗೆ ಅದರ ಬಗ್ಗೆ ಗೊತ್ತಿರುವುದಿಲ್ಲ. ಆದ್ರೆ ನಾವು 1956 ನವೆಂಬರ್ 1 ಮೈಸೂರು ಅಂತ ಕರೆಯಲ್ಪಟ್ಟಂತ ದಿನ. ಆಮೇಲೆ 1973 ಅದು ಕರ್ನಾಟಕ ರಾಜ್ಯ ಅಂತ ನಾಮಕರಣ ಆದಂತ ದಿವಸ. 1956ರಿಂದ ಹಿಡಿದು 1956ರಿಂದ ಹಿಡಿದು ಇಂದಿನವರೆಗೆ ನಾವೀಗ 67ನೇ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಕನ್ನಡ ರಾಜ್ಯೋತ್ಸವ ಅಂತಂದ್ರೆ ಕನ್ನಡ ಅಂದ್ರೆ ಭಾಷೆ. ಭಾಷೆ ಅಂತ ಹೇಳುವಾಗ ಅದು ನಮ್ಮ ಅಂತರಂಗದ ನುಡಿಯೋದು, ನಮ್ಮ ಭಾವನೆಯನ್ನ
ಗೊತ್ತುಪಡಿಸ್ತಕ್ಕಂಥದ್ದು ನಮ್ಮ ಭಾಷೆ ಅದು ಕನ್ನಡ ಅಂದ್ರೆ. ರಾಜ್ಯೋತ್ಸವ ಅಂದ್ರೆ ನಾವು ನಮ್ಮ ಕನ್ನಡ ಈ ಒಂದು ರಾಜ್ಯದಲ್ಲಿ ನಾವು ಈ ದಿನವನ್ನು ಉತ್ಸವವನ್ನಾಗಿ ಆಚರಿಸ್ತಾ ಇರುವುದು. ಇದು ಕೇವಲ ಈ ಜಾಗದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ಪ್ರತಿಯೊಂದು ಜಾಗದಲ್ಲಿಯೂ ಕೂಡ ಎಲ್ಲ ಕನ್ನಡಿಗರು ಸೇರಿ ಬಹಳಷ್ಟು ಅದ್ಧೂರಿಯಿಂದ ಬಹಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ. ಆದ ಕಾರಣ ಅದು ರಾಜ್ಯೋತ್ಸವ. ಅದನ್ನು ಒಟ್ಟಾಗಿ ನಾವು ಅದರ ಸಮ್ಮಿಲನವೇ ಕನ್ನಡ ರಾಜ್ಯೋತ್ಸವ ಅಂತ ನಾವು ಅದನ್ನು ಕರೀತೇವೆ. ಮತ್ತೆ ಕನ್ನಡ ನಾಡು ಈ ಕರ್ನಾಟಕ ಅಂತಂದ್ರೆ ಒಂದು ಭಾರತದ ಒಂದು ವಿಶಾಲವಾದಂತಹ ಹೂವಿನ ತೋಟದಲ್ಲಿ ಒಂದು ಗುಲಾಬಿ ಗಿಡ ಇದ್ದಾಗೆ, ಗುಲಾಬಿ ಹೂ ಇದ್ದಾಗೆ ನಮ್ಮ ಕನ್ನಡ ನಾಡು ಎನ್ನುವಂಥದ್ದು. ಅಷ್ಟು ಚಂದದ ನಾಡು. ಯಾಕೆ ಅಂತಂದ್ರೆ ಇದರ ಹಿನ್ನೆಲೆಯೇ ಹಾಗೆ ಬಹಳಷ್ಟು ಐತಿಹಾಸಿಕವಾದಂತಹ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ನಾಡು ನಮ್ಮದು. ಮುಖ್ಯವಾಗಿ ಬಹಳಷ್ಟು ರಾಜಮನೆತನಗಳು ಆಳ್ವಿಕೆ ನಡೆಸಿದಂತಹ ನಾಡು ನಮ್ಮದು. ಅದರಲ್ಲಿ ನಾವು ಗುರುತಿಸಲ್ಪಟ್ಟಂತಹ ನಾಡು ಅದು ವಿಜಯನಗರ ಸಾಮ್ರಾಜ್ಯ ಅಂತಹ ನಾಡು. ಆ ನಾಡಿನಲ್ಲಿ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಇದನ್ನೆಲ್ಲ ಬಿಂಬಿಸ್ತಾ ಇದ್ದಂತಹ ಒಂದು ಕಾಲ ಅದು. ಆದ್ದರಿಂದ ಈ ಒಂದು ಕನ್ನಡ ರಾಜ್ಯೋತ್ಸವದಲ್ಲಿ ಈಗ ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಏನ್ ಮಾಡ್ತಾ ಇದೆ ಅಂತಂದ್ರೆ, ಈಗ ನಮ್ಮ ಅಧ್ಯಕ್ಷರ ಒಂದು ಕಾನ್ಸೆಪ್ಟ್ ಇದು ಅಧ್ಯಕ್ಷರ ಒಂದು ಎದೆ ಅಂತಂದ್ರೆ ಮನೆಯಂಗಳದಲ್ಲಿ ಕನ್ನಡ ರಾಜ್ಯೋತ್ಸವ ಆಗಬೇಕು ಅಂತ, ಕನ್ನಡ ರಾಜ್ಯೋತ್ಸವ ನಡೆಯಬೇಕು ಎನ್ನುವಂಥದ್ದು ನಮ್ಮ ಒಂದು ಮುಖ್ಯವಾದಂತಹ ಧ್ಯೇಯ ಅದು. ಆದ ಕಾರಣ ಈಗ ನಮ್ಮ ಈ ಘಟಕ ಏನ್ ಮಾಡ್ತಾ ಇದೆ ಅಂದ್ರೆ, ಎಲ್ಲ ಪರಿಷತ್ತಿನ ಎಲ್ಲ ನಮ್ಮ ಸದಸ್ಯರು ಅವರವರ ಮನೆಗಳಲ್ಲಿ ಇದನ್ನು ಆಚರಿಸ್ತಾ ಇದ್ದಾರೆ. ಈಗಾಗಲೇ 12 ಮಂದಿ ಸದಸ್ಯರುಗಳ ಮನೆಯಲ್ಲಿ ಆಚರಿಸುವಂತ ರಿಪೋರ್ಟ್ ಈಗ ಅಧ್ಯಕ್ಷರಿಗೆ ಬರ್ತಾ ಉಂಟು. ಬಹಳ ಗೌಜಿಯಿಂದ ಅಲ್ಲಿ ಆಚರಿಸ್ತಾ ಇದ್ದಾರೆ. ಹಿಂದೆ ಎಲ್ಲ ಇಂಥ ಜಾಗದಲ್ಲೆಲ್ಲ, ಈ ಹಳ್ಳಿಯಲ್ಲೆಲ್ಲ ಕನ್ನಡ ರಾಜ್ಯೋತ್ಸವ ಅಂದ್ರೆ ಎಂಥದಂತಲೇ ಗೊತ್ತಿರಲಿಲ್ಲ. ಆದ್ರೆ ಈಗ ಉಳ್ಳಾಲ ಕನ್ನಡ ಸಾಹಿತ್ಯ ಪರಿಷತ್ ಏನ್ ಮಾಡ್ತಾ ಇದ್ರೆ, ಮನೆಗಳಲ್ಲಿ ನಾವು ಈ ರೀತಿಯ ಒಂದು ಆಚರಣೆಯನ್ನು ಮಾಡ್ತಿರ್ಬೇಕು ಎನ್ನುವಂಥದ್ದು ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದು. ಇದನ್ನ ನಾವು ಇದೀಗ ಈ ಜಾಗದಲ್ಲಿಯೂ ಕೂಡ, ಇದು ಬೆಳ್ಮದ ಕೆಳಗಿನ ಮನೆ, ಒಂದು ಹಿಂದಿನ ಒಂದು ಮನೆ ಇದು. ಈ ಮನೆಗೆ ಕೂಡ ಈ ಜಾಗದಲ್ಲಿ ಕೊಣಾಲಿ ಗ್ರಾಮದಲ್ಲಿ ಒಂದು ಒಳ್ಳೆಯ ಹೆಸರಿದೆ, ಒಂದು ಪ್ರಸಿದ್ಧವಾದಂತಹ ಮನೆತನ ಇದು. ಈ ಜಾಗದಲ್ಲಿ ನಾವೀಗ ಈ ಒಂದು ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಉಳ್ಳಾಲ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂತಹ ಧನಂಜಯ ಕುಂಬ್ಳೆಯವರು, ಎಲ್ಲರಿಗೂ ಕೂಡ ಪರಿಚಿತರವರು. ಮಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರು, ಒಳ್ಳೆಯ ಪ್ರಾಧ್ಯಾಪಕರು. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಿದವರು. ಪ್ರಾಧ್ಯಾಪಕರು ಮಾತ್ರ ಅಲ್ಲ, ಎಲ್ಲ ಒಂದು ಒಳ್ಳೆಯ ಚಿಂತಕರು, ಒಳ್ಳೆಯ ಲೇಖಕರು, ಒಳ್ಳೆಯ ಮಾತುಗಾರರು. ಈ ರೀತಿಯ ಒಂದು ಸಾಹಿತ್ಯದ ಮೇಲೆ ಒಳ್ಳೆಯ ಅಭಿರುಚಿ ಇದ್ದಂತ ಒಬ್ಬ ವ್ಯಕ್ತಿ ನಮ್ಮ ಧನಂಜಯ ಕುಂಬ್ಳೆಯವರು. ಮಾತ್ರ ಅಲ್ಲದೆ ಉಳ್ಳಾಲ ತಾಲೂಕಿನ ಈ ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲ ಗ್ರಾಮಗಳಲ್ಲಿ 17 ಗ್ರಾಮಗಳಲ್ಲಿ ಇದು ನಿರಂತರ ಕಾರ್ಯಕ್ರಮಗಳು ಆಗ್ತಾ ಉಂಟು. ಆದರೆ ಅಂತಹ ಒಂದು ಒಳ್ಳೆಯ ಅಧ್ಯಕ್ಷರನ್ನ ಈ ಒಂದು ಘಟಕ ಪಡೆದಿದೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕು ಘಟಕದ ಪರವಾಗಿ ಆತ್ಮೀಯವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮೊಟ್ಟಿಗೆ ಇದ್ದಾರೆ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು. ಯಾಕೆಂದ್ರೆ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಟ್ರಸ್ಟಿನ ಅಧ್ಯಕ್ಷರು, ಅವರು ಅದರ ಸಂಸ್ಥಾಪಕರು. ಒಂದು ವಿದ್ಯಾಸಂಸ್ಥೆ ಒಂದು ಕಾಲದಲ್ಲಿ ವಿದ್ಯೆ ಬೇಡ ಅಂತ ಇದ್ದಂತ ಕಾಲದಲ್ಲಿ ಒಂದು ರತ್ನ ಟ್ಯುಟೋರಿಯಲ್ಸ್ ಅಂತ ಸ್ಥಾಪಿಸಿ, ಆ ಮೂಲಕ ಯಾರು ವಿದ್ಯೆಯಿಂದ ವಂಚಿತರಾಗಿದ್ದಾರೆ ಅವರಿಗೆ ವಿದ್ಯೆ ಕೊಡುವಂತ ಒಂದು ಕೆಲಸವನ್ನು ಮಾಡಿದಂತ ಒಬ್ಬ ವ್ಯಕ್ತಿ ಅವರು. ಈಗ ಅದು ಏನಾಗಿದೆ ಅಂದ್ರೆ ಬೆಳೆದು ವಿದ್ಯಾರತ್ನ ಪ್ರೌಢಶಾಲೆಯಾಗಿ 1,000 ವಿದ್ಯಾರ್ಥಿಗಳು ಇದ್ದಾರೆ, ಒಂದು 45 ಮಂದಿ ಸ್ಟಾಫ್ ಅಧ್ಯಾಪಕರಿದ್ದಾರೆ. ಅಷ್ಟು ದೊಡ್ಡ ಸಂಸ್ಥೆಯಾಗಿ ಅದು ಬೆಳೆದು ನಿಂತಿರುವುದು ದೊಡ್ಡ ಹೆಮ್ಮೆಯ ವಿಚಾರ ನಮಗೆಲ್ಲ. ಅವರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಇನ್ನೊಬ್ಬರ ಮುಖ್ಯ ಪದಾಧಿಕಾರಿ ಅವರು, ಅದು ನಮಗೆ ಹೆಮ್ಮೆಯ ವಿಚಾರ. ಇನ್ನೊಂದೆಡೆ ಅವರು ಒಂದು
ಸಾಮಾಜಿಕ ಸೇವೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಬಹಳಷ್ಟು ತುಂಬಾ ಮಂದಿ ಬಡವರಿಗಾಗಲಿ ಕಣ್ಣಿಲ್ಲದ ಅಂತ ಅವರಿಗೆ ಕನ್ನಡ ಕೊಡುವುದು, ಅದೇ ರೀತಿಯಲ್ಲಿ ಕಾಲಿಲ್ಲದವರಿಗೆ ಕೃತಕ ಕಾಲನ್ನು ಕೊಡುವಂಥದ್ದು, ವಿದ್ಯಾಭ್ಯಾಸ ಪಡೆಯಲಿಕ್ಕೆ ತೊಂದರೆ ಆಗುವಂಥ ಜನಗಳಿಗೆ ಸಹಾಯ ಮಾಡುವಂಥ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬರ್ತಾ ಇದ್ದು ಇದೀಗ 50ನೇ ಹುಟ್ಟುಹಬ್ಬವನ್ನು ಮೊನ್ನೆ ಅವರು ಬಹಳ ಅದ್ಧೂರಿಯಿಂದ ಆಚರಿಸಿದ್ದಾರೆ. ಮಾತ್ರ ಅಲ್ಲದೆ ಬಹಳಷ್ಟು ದೊಡ್ಡ ದೊಡ್ಡ ಜನಗಳೆಲ್ಲ ಇದ್ದುಕೊಂಡು ಅವರನ್ನು ಅವರ ಹುಟ್ಟುಹಬ್ಬವನ್ನು ಆಚರಿಸುವಂತ ಒಂದು ಅವಕಾಶ ಮೊನ್ನೆ ಸಿಕ್ಕಿದೆ. ಎಲ್ಲರಿಗೂ ಸಿಕ್ಕಿದಿಲ್ಲ ಆ ಭಾಗ್ಯ, ಎಲ್ಲರಿಗೂ ಸಿಕ್ಕುವುದಿಲ್ಲ. ಯಾಕೆ ಅವರಿಗೆ ಆ ಭಾಗ್ಯ ಸಿಕ್ಕಿದೆ ಅಂದ್ರೆ ಅಂತ ಒಂದು ಒಳ್ಳೆಯ ಸೇವೆಯನ್ನು ಮಾಡಿದಂತ ಒಬ್ಬ ವ್ಯಕ್ತಿ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ನನ್ನ ಶಿಷ್ಯರು ಅಂತ ಹೇಳಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಉಂಟು. ಅವರನ್ನು ನಾನು ಸಮಿತಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ ಒಂದು ವೇದಿಕೆಯಲ್ಲಿ ಸದಾಶಿವ ಉಳ್ಳಾಲ್ನವರಿದ್ದಾರೆ. ಸದಾಶಿವ ಉಳ್ಳಾಲ್ ಅಂತಂದ್ರೆ ಅವರು ಬಹಳಷ್ಟು ಹಿಂದಿನಿಂದಲೂ ಒಂದು ಶೈಕ್ಷಣಿಕವಾದಂತಹ ಕಾರ್ಯಕ್ರಮ ಇರ್ಬೋದು, ಧಾರ್ಮಿಕವಾದಂತಹ ಕಾರ್ಯಕ್ರಮ ಇರ್ಬೋದು, ಸಾಮಾಜಿಕವಾದಂತಹ ಕಾರ್ಯಕ್ರಮ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ನೇತೃತ್ವ ವಹಿಸಿಕೊಂಡು ಒಂದಷ್ಟು ಜನಗಳನ್ನು ಸೇರಿಸಿಕೊಂಡು ಅವರು ಕಾರ್ಯಕ್ರಮ ನಡೆಸಿಕೊಂಡು ಬಂದಂತ ಒಬ್ಬ ವ್ಯಕ್ತಿ. ಮಾತ್ರ ಅಲ್ಲದೆ ಬಹಳಷ್ಟು ಸರಳ ಸಜ್ಜನಿಕೆ ಸಾಕಾರ ಮೂರ್ತಿ ನಾವು ಏನು ಕನ್ನಡದಲ್ಲಿ ಹೇಳ್ತೇವೋ ಅದೆಲ್ಲ ಅವರಿಗೆ ಒಪ್ಪುವಂಥದ್ದು. ಅಂತ ಒಬ್ಬ ಒಳ್ಳೆಯ ವ್ಯಕ್ತಿ. ಏನಾದರೂ ಸಮಾಜಕ್ಕೆ ನಾವು ಸೇವೆಯನ್ನು ಮಾಡಬೇಕು ಎನ್ನುವಂತಹ ಒಳ್ಳೆಯ ಹೃದಯವಂತಿಕೆ ಇದ್ದಂತ ಒಬ್ಬ ವ್ಯಕ್ತಿ ಸದಾಶಿವ ಉಳ್ಳಾಲ್ರವರು ನಮ್ಮೊಂದಿಗೆ ಇದ್ದಾರೆ, ಮುಖ್ಯ ಅತಿಥಿಯಾಗಿ ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಕನ್ನಡ ಸಾಹಿತ್ಯ ಪರಿಷತ್ನ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇನ್ನೊಬ್ಬರು ನಮ್ಮ ಮುಖ್ಯವಾಗಿ ಚಂದ್ರಿಕಾ ರೈ ಅವರು, ಮುಖ್ಯವಾಗಿ ಅವರು ಕೂಡ ಹಾಗೆ ಎಲ್ಲ ಸಂಘಟನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಓರ್ವ ಧೀಮಂತ ಮಹಿಳೆ ಅಂತ ಹೇಳಿದ್ರು ಕೂಡ ತಪ್ಪಾಗಿರ್ಲಿಲ್ಲ. ಧೀಮಂತ ಮಹಿಳೆ ಅಂತ ಒಂದು ಶಬ್ದ ಉಪಯೋಗ ಮಾಡಬಹುದು ಎಲ್ಲ ಚಟುವಟಿಕೆಗಳಲ್ಲಿ. ಯಾಕೆಂದ್ರೆ ಹೆಂಗಸರೆಲ್ಲ ಹೆಚ್ಚಾಗಿ ಇಂಥ ಸಮಾಜಮುಖಿ ಸೇವಾ ಕಾರ್ಯಗಳಿಗೆ ಹೋಗುವುದು ಬಹಳ ಕಡಿಮೆ. ಅದರಲ್ಲಿ ಒಂದಷ್ಟು ಜನಗಳು ಇಂತಹ ಒಂದು ಕಾರ್ಯಕ್ರಮದಲ್ಲಿ ತೊಡಗಿರ್ತಾರೆ. ಅಂತಹ ಒಂದು ಸಾಮಾಜಿಕ ಸೇವೆಯನ್ನು ಮಾಡತಕ್ಕಂತಹ ಚಂದ್ರಿಕಾ ರೈ ಅವರನ್ನು ನಾನು ಮುಖ್ಯವಾಗಿ ಅವರು ಎಲ್ಲ ಸಂಘಟನೆ, ನಮ್ಮ ಬಂಟರ ಸಂಘದಲ್ಲಿ ಕೂಡ ಒಳ್ಳೆ ಕ್ರಿಯಾಶೀಲ ವ್ಯಕ್ತಿಯಾಗಿ ಅವರು ಕೆಲಸವನ್ನು ಮಾಡ್ತಾ ಇರುವವರು. ಎಲ್ಲ ಏನೇನು ದೇವಸ್ಥಾನಗಳಿದೆ ಅಲ್ಲೆಲ್ಲ ಅವರ ಸೇವೆ ಖಂಡಿತವಾಗಿತ್ತು. ನಮ್ಮ ಸೋಮನಾಥೇಶ್ವರ ದೇವಸ್ಥಾನ ಭಗವನೋತ್ಸವ ಸಂದರ್ಭದಲ್ಲಿ ಅವರು ಪ್ರತಿನಿತ್ಯ ಆ ದೇವಸ್ಥಾನದಲ್ಲಿ ಇದ್ದುಕೊಂಡು ಸೇವೆಯನ್ನು ಮಾಡಿದಂತ ಒಂದು ಮಹಿಳೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಿಲ್ಲ. ಅವರು ಕೊಂಡೆಯೂರಿನ ನಮ್ಮ ಯಾಗದಲ್ಲಿ ನಾನು ಆಗಿದ್ದ ಕಾಲದಲ್ಲಿ ಉಳ್ಳಾಲ ತಾಲೂಕಿನ ಅಧ್ಯಕ್ಷನಾಗಿದ್ದ, ಮತ್ತೆ ರವೀಂದ್ರ ಶೆಟ್ಟಿ ಅವರು ಕೂಡ ಆ ಕಾಲದಲ್ಲಿ ಇದ್ರು. ಅವಾಗ ಅವರು ಬಹಳಷ್ಟು ಕೆಲಸವನ್ನು ಮಾಡಿದರು ಆ ಕೊಂಡೆಯೂರು ಆ ಒಂದು ಇದರ ಯಾಗದಲ್ಲಿ. ಈ ರೀತಿಯಲ್ಲಿ ಧಾರ್ಮಿಕವಾದಂತಹ ಮತ್ತು ಸಾಮಾಜಿಕವಾದಂತಹ ಸೇವೆಯಲ್ಲಿ ತಮ್ಮ ತೊಡಗಿಸಿಕೊಂಡಂತಹ ಚಂದ್ರಿಕಾ ರೈ ಅವರನ್ನು ನಾನು ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೊಬ್ಬರು ಮಹಿಳೆಯಲ್ಲಿದ್ದಾರೆ ಸುರೇಖಾ ಅವರು ಕೂಡ ಹಾಗೆ ಬಹಳ ಚುರುಕಿನ ವ್ಯಕ್ತಿ. ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ವ್ಯಕ್ತಿ. ರಾಜಕೀಯ ಇರ್ಬೋದು, ಸಾಮಾಜಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ಶೈಕ್ಷಣಿಕ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಇದ್ದಾರೆ. ನಾವೆಲ್ಲ ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೋ ಅಲ್ಲಿ ಸುರೇಖರವರ ಉಪಸ್ಥಿತಿ ಇರ್ತದೆ. ಉಪಸ್ಥಿತಿ ಮಾತ್ರ ಅಲ್ಲ, ಅವರು ಒಂದು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಅಂತವರು ಕೂಡ ಇಂದು ಈ ಒಂದು ಕಾರ್ಯಕ್ರಮದಿಂದ ಅವರನ್ನು ನಾನು ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ನಮ್ಮ ಘಟಕದ ಕೋಶಾಧಿಕಾರಿಗಳು, ನಿಮಗೆ ಗೊತ್ತಿರ್ಬೋದು, KSD ಹಾಸ್ಪಿಟಲ್ ಎದುರುಗಡೆ ಕಂಫರ್ಟ್ ಸೀನ್ ಅಂತ ದೊಡ್ಡ ಹೋಟೆಲ್ ಉಂಟು. ಅದರ ಮಾಲಕರವರು ಈಗ ನಮಗೆ ಕಾಣಿಗೆ ಸಿಂಪಲ್ ಆಗಿ ಕಂಡ್ರು ಕೂಡ ಒಳ್ಳೆ ಹಣವಂತರು ಕೂಡ, ದಾನಿಗಳು ಕೂಡ, ಕೊಡುಗೆ ದಾನಿಗಳು ಕೂಡ. ಅವರನ್ನು ನಾವು ಘಟಕದ ಕೋಶಾಧಿಕಾರಿಗಳನ್ನಾಗಿ ಮಾಡಿದ್ದೇವೆ. ಯಾಕೆಂದ್ರೆ ಯಾವುದೇ ಒಂದು ಸಂಸ್ಥೆ ಬೆಳೀಬೇಕಾಗಿದ್ರೆ ಅದಕ್ಕೆ ಒಂದು ಕೋಶದ ಅಗತ್ಯತೆ ಇದ್ದೇ ಇದೆ. ಅಂತಹ ಓರ್ವ ವ್ಯಕ್ತಿ. ಅವರು ಒಳ್ಳೆಯ ಒಂದು ಲಯನ್ಸ್ ನಲ್ಲಿ ಕೂಡ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ಲಯನ್ಸ್ ನಲ್ಲಿ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರನ್ನು ಚಂದ್ರದಾಸ ಶೆಟ್ಟಿ ಅವರನ್ನು ನಾನು ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಈ ಒಂದು ಜಾಗದಲ್ಲಿ ಈ ರೀತಿಯ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕಾಗಿದ್ರೆ ಅದಕ್ಕೆ ಒಂದು ನೇತೃತ್ವ ಬೇಕಾಗ್ತದೆ. ಮುಖ್ಯವಾಗಿ ಅಚ್ಯುತ ಗಟ್ಟಿಯವರು ಅವರು ಕೂಡ ಹಾಗೆ. ಅಚ್ಯುತ ಗಟ್ಟಿ ಅಂತ ಹೇಳುವಾಗ ಈ ಜಾಗದಲ್ಲೆಲ್ಲ ಎಲ್ಲ ಸಂಘ ಸಂಸ್ಥೆಗಳು ಯಾವುದೇ ಇರಲಿ ಅಲ್ಲಿ ಅಚ್ಯುತ ಗಟ್ಟಿಯವರು ಇದ್ದೇ ಇದ್ದಾರೆ. ಅವರ ಒಂದು ನೇತೃತ್ವ ಇದ್ದೇ ಇದೆ.
ಮಾತ್ರ ಅಲ್ಲದೆ ಒಂದು ಶಿಕ್ಷಣ ಸಂಸ್ಥೆ, ಒಂದು ಕೊಣಾಜೆ ಪದವು ಎನ್ನುವಂಥ ಒಂದು ಹೈಸ್ಕೂಲು, ಈ ಒಂದು ಹೈಸ್ಕೂಲ್ ಆಗಬೇಕಾಗಿದೆ. ಅದು ಪ್ರಾರಂಭದಲ್ಲಿ ಅದಕ್ಕೆ ಕಟ್ಟಿ ಶಾಲೆ ಪ್ರಾರಂಭಿಸಿದ ವ್ಯಕ್ತಿಗಳಲ್ಲಿ ಅಚ್ಯುತ ಗಟ್ಟಿಯವರು ಒಬ್ಬರು. ಆದ ಕಾರಣ ಅವರು ಮಾತ್ರ ಅಲ್ಲದೆ ನಮ್ಮ ಕೊಣಾಜೆ ಗ್ರಾಮ ಪಂಚಾಯತಿನ ಸದಸ್ಯರು ಕೂಡ ಎಲ್ಲ ಬಹಳಷ್ಟು ಏನೇನು ಕೆಲಸ ಕಾರ್ಯಗಳಿದೆ ಅದರಲ್ಲಿ ಅವರೆಲ್ಲ ತೊಡಗಿಸಿಕೊಂಡವರು. ಆದ್ದರಿಂದ ಅಚ್ಯುತ ಈ ನಾಗಬ್ರಹ್ಮ ಕ್ಷೇತ್ರದ ಈ ಅಭಿವೃದ್ಧಿಯಲ್ಲಿ ಕೂಡ ಅವರು ಕೂಡ ಒಬ್ಬರಾಗಿ ಕೆಲಸವನ್ನು ಮಾಡ್ತಾ ಇರುವವರು. ಈ ಜಾಗದಲ್ಲಿ ಎಲ್ಲ ರೀತಿಯ ಸಾಮಾಜಿಕ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಅಚ್ಯುತ ಗಟ್ಟಿಯವರು ನಾನು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಆತ್ಮೀಯವಾಗಿ ಅವರನ್ನು ಸ್ವಾಗತಿಸ್ತೇವೆ. ಈ ಒಂದು ಕನ್ನಡ ರಾಜ್ಯೋತ್ಸವ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಇಲ್ಲಿ ಮಾಡ್ತಾ ಇದೆ. ಈ ಸಾಹಿತ್ಯ ಚಟುವಟಿಕೆಗಳು ಒಂದಾಗಿ ಜನ ಬರುವುದು ಬಹಳ ಕಡಿಮೆ. ಯಾಕಂತಂದ್ರೆ ಹಳ್ಳಿ ಪ್ರದೇಶದಲ್ಲಿ ಜನಗಳಿಗೆ ಅದರ ಬಗ್ಗೆ ಗೊತ್ತೂ ಇಲ್ಲ, ಮತ್ತೆ ಆಸಕ್ತಿಯೂ ಕಡಿಮೆ. ಆದ್ರೆ ನನಗೆ ಖುಷಿ ಆಗುದಂದ್ರೆ ಈಗ ಇಷ್ಟು ಮಂದಿ ನೀವೆಲ್ಲ ಬಂದು ಸೇರಿದ್ದೀರಲ್ಲ, ಇದು ಬಹಳ ಖುಷಿ ಕೊಡುವಂತ ಒಂದು ವಿಚಾರ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಒಳ್ಳೊಳ್ಳೆ ವ್ಯಕ್ತಿಗಳೆಲ್ಲ ಇದ್ದೀರಿ, ಎಲ್ಲ ಟೀಚರ್ಸ್ಗಳಿದ್ದಾರೆ, ವಿದ್ಯಾರ್ಥಿಗಳು ಇದ್ದೀರಿ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಜನಗಳು ನೀವು ಇದ್ದೀರಿ. ಮುಖ್ಯವಾಗಿ ಅಬ್ದುಲ್ ರಹಿಮಾನ್ ಗೋಳಿಜಾ ಅವರು ಇದ್ದೀರಿ, ಅಬ್ದುಲ್ ರಹೀಮ್ ಏಕೆ ಅವರು ಬಂದಿದ್ದೀರಿ, ಸುರೇಂದ್ರ ರೈ ಅವರು ಇದ್ದೀರಿ, ಅದೇ ನಿವೃತ್ತ ಮುಖ್ಯೋಪಾಧ್ಯಾಯರು ಇದ್ದಾರೆ, ಖಾದರ್ ಅವರು ನಿವೃತ್ತ ಜಯಪ್ರಕಾಶ್ ಅವರು, ಖಾದರ್ ಅವರು ಇದ್ದಾರೆ. ನಮ್ಮ ಮಂಜುಳಾ ಮೇಡಮ್ ಬಗ್ಗೆ ಗೊತ್ತಿರ್ಬೋದು. ಮಂಜುಳಾ ಮೇಡಮ್ ಒಳ್ಳೆ ಹರಿಕತೆ ಹಾಡುವವರು ಮಾತ್ರ ಅಲ್ಲದೆ ಇರಾದಲ್ಲಿ ಒಂದು ಸಂಗೀತ ಕ್ಲಾಸ್, ಸಂಗೀತ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಅಲ್ಲಿ ಒಂದಷ್ಟು ಜನಗಳಿಗೆ ತರಬೇತಿ ಕೊಡ್ತಕ್ಕಂಥವರು. ಮೊನ್ನೆ ಈ ಗೋವರ್ಧನೋತ್ಸವ ಕಾರ್ಯಕ್ರಮದಲ್ಲಿ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟಂಥವರು. ಇಂಥ ಮಂಜುಳಾ ಇರೋರು ಇದ್ದಾರೆ. ಕೊಣಾಜೆ ಪದವು ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿಯಲ್ಲಿ ಅಧ್ಯಾಪಕರು ಕೂಡ ಇದ್ದಾರೆ. ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಪ್ರಜಾವಾಣಿಯ ಪತ್ರಕರ್ತರಾದಂಥ ಸತೀಶ್ ಕೊಣಾಜಿಯವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು, ಅದೇ ರೀತಿ ಹೊಸಕುರಲ್ನವರು ಗಂಗಾಧರ್ ಅವರು ಇಲ್ಲಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದರೊಟ್ಟಿಗೆ ನವೀನ್ ಗಟ್ಟಿ ಅವರು ಒಳ್ಳೆ ಹಾಡುಗಾರರು, ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇನ್ನು ಮುಂದಿನ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ಅಧ್ಯಕ್ಷರಿಗೆ ಬಿಟ್ಟುಕೊಟ್ಟಿದ್ದೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು, ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ರಾಜನ್ಯರಿಪು ಪರಶುರಾಮನಮ್ಮನ ನಾಡು, ರಾಜನ್ಯರಿಪು ಪರಶುರಾಮನಮ್ಮನ ನಾಡು. ಆ ಜಲಧಿಯನೆ ಜಿಗಿದ ದೀಪ ಸಿರಿನುಡಿಯ ದೀಪ, ಕರುನಾಡ ದೀಪ ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ಅದು ಭೀತಿ ನಾಡೊಲವೆ ನೀತಿ ಹಿಡಿ ನೆನಪ, ಮನೆ ಮನೆಗಳಲ್ಲಿ
ದೀಪ ಹಚ್ಚೇವು ಕನ್ನಡದ ದೀಪ ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೆ. ಬಹಳ ಒಂದು ಸುಂದರವಾದ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ಬೆಲ್ಮ ಕೆಳಗಿನ ಮನೆಯ ಎಂಗಳದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಉಳ್ಳಾಲ ಘಟಕದ ವತಿಯಿಂದ ನಡೆಯುತ್ತಿರುವಂತಹ ಈ ಒಂದು ಕನ್ನಡ ರಾಜ್ಯೋತ್ಸವ, ನನ್ನ ಪ್ರೌಢಶಾಲಾ ಶಿಕ್ಷಣದಲ್ಲಿ ಗುರುಗಳಾಗಿರ್ತಕ್ಕಂಥ ರವೀಂದ್ರ ರೈ ಕಲ್ಲಿಮಾರವರು, ನಮ್ಮ ಈ ಒಂದು ಘಟಕದ ಅಧ್ಯಕ್ಷರು, ನನ್ನ ಆತ್ಮೀಯರು, ವಿದ್ವಾಂಸರಾಗಿರ್ತಕ್ಕಂಥ ನಮ್ಮ ಧನಂಜಯ ಕುಂಬಳೆಯವರು, ನಮ್ಮ ಈ ಘಟಕದ ಕೋಶಾಧಿಕಾರಿ ಆಗಿರ್ತಕ್ಕಂಥ ಚಂದ್ರಶೆಟ್ಟಿ ಅವರು, ನಮ್ಮ ಹಿರಿಯರು, ನನ್ನ ಮಾರ್ಗದರ್ಶಕರಾಗಿದ್ದ ನಮ್ಮ ಸದಾಶಿವ ಉಲ್ಲಾಲ್ರವರು, ಚಂದ್ರಿಕಾ ರೈ ಅವರು, ಸುರೇಖಾ ಚಂದ್ರಾಸ್ ಅವರು, ಈ ಒಂದು ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟಂತ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರತಕ್ಕಂಥ ನಮ್ಮ ಅಚ್ಯುತ ಗಟ್ಟಿಯವರು, ಇಲ್ಲಿ ಬಂದು ಸೇರಿರ್ತಕ್ಕಂಥ ಬಹಳಷ್ಟು ಗಣ್ಯರು ನೀವೆಲ್ಲರೂ ಕೂಡ ಸೇರಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ, ರಾಜ್ಯದಾದ್ಯಂತ ಇವತ್ತು ಕನ್ನಡ ರಾಜ್ಯೋತ್ಸವವನ್ನ ಆಚರಿಸುವಂತ ಸುಸಂದರ್ಭ. ನಾವು ಕೂಡ ಇಲ್ಲಿ ನಮ್ಮ ಸಾಹಿತ್ಯ ಉಲ್ಲಾಲ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕಾರ್ಯಕ್ರಮವನ್ನ ಒಳ್ಳೆಯ ಒಂದು ಪರಿಕಲ್ಪನೆ ಇಟ್ಕೊಂಡು ಮನೆ ಅಂಗಳದಲ್ಲಿ ಕನ್ನಡದ ಉತ್ಸವ ಅಂತೇಳಿ ಮಾಡಿಕೊಂಡು ಧನಂಜಯ ಕುಂಬಳೆಯವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತಾ ಇದೆ. ಈಗಾಗಲೇ ನಮ್ಮ ರವೀಂದ್ರ ರೈ ಸರ್ ಅವರು ಬಹಳ ಈ ಒಂದು ಕನ್ನಡ ರಾಜ್ಯೋತ್ಸವ ಅಂದ್ರೇನು, ಕನ್ನಡ ಅಂದ್ರೇನು, ಇದರ ಮಹತ್ವ ಏನು ಎಲ್ಲವನ್ನು ಅವರು ತಿಳಿಸಿದ್ರು. ಇವತ್ತು ನಮ್ಮೆಲ್ಲರ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ನಮ್ಮ ನಾಡು, ನಮ್ಮ ನುಡಿ, ನೆಲ, ಜಲ ಇದರ ರಕ್ಷಣೆಯ ಹೊಣೆ ನಮ್ಮೆಲ್ಲರ ಮೇಲೆ ಇದೆ. ಇವತ್ತು ನಾನೊಬ್ಬ ಆಂಗ್ಲ ಮಾಧ್ಯಮ ಶಿಕ್ಷಣ ನಡೆಸುವ, ಆದ್ರೂ ಕನ್ನಡದ ಕೆಲಸ ನಾನು ತೊಡಗಿಸಬೇಕು, ಇದು ನನ್ನ ಕರ್ತವ್ಯ, ನನ್ನ ಧರ್ಮ ಕೂಡ. ಇವತ್ತು ನಮ್ಮ ಶಾಲೆಯಲ್ಲಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಬಹಳ ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಆಗ್ತಾ ಇದೆ. ನಮ್ಮ ಅಧ್ಯಕ್ಷರು ಹೇಳಿದ್ರು 11 ಗಂಟೆಗೆ ನಾವು ಪ್ರಾರಂಭಿಸ್ತೇವೆ, ನೀವು ಬರಬೇಕು, ಕರೆಕ್ಟ್ 11 ಗಂಟೆ ನಾನು ಬಂದಿದ್ದೇನೆ, ಕಾರ್ಯಕ್ರಮ ಆಗ್ತಾ ಇದೆ. ಇವತ್ತೇನು ಅಂತ ಹೇಳಿದ್ರೆ, ಭಾಷೆಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗಳಿದ್ರು, ಕನ್ನಡ ಮಾಧ್ಯಮ ಶಾಲೆಗಳಿದ್ರು, ಎಲ್ಲವೂ ಕೂಡ ನಮಗೆ ಬೇಕು. ಆದ್ರೆ ನಮ್ಮ ತನವನ್ನು ಉಳಿಸಿಕೊಂಡದೆಲ್ಲ ಬೇಕು. ಇವತ್ತು ನಾನು ಆಂಗ್ಲ ಮಾಧ್ಯಮ ಶಾಲೆ ಮಾಡಿದ್ರು ಕೂಡ ನಾನು ಸಭೆ ಸಮಾರಂಭಗಳಲ್ಲಿ ಕೆಲವು ಸಂದರ್ಭಗಳು ಹೇಳಲಿಕ್ಕಿದೆ. ಕೆಲವರು ಹೇಳಿಕೊಟ್ಟು ಆಂಗ್ಲ ಭಾಷೆಯಲ್ಲಿ ಕನ್ನಡ ಹೋಯ್ತು ಅಂತ. ತಪ್ಪಭಿಪ್ರಾಯ. ಅದನ್ನ ಒಂದು ಮಾತಿದೆ, ಎಲ್ಲವನ್ನು ಕೂಡ ಒಂದೇ ತಕ್ಕಡಿಯಲ್ಲಿ ತೂಕ ಮಾಡಬಾರ್ದು ಅಂತ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕೆಲಸಗಳ ಕಾರ್ಯಕ್ರಮ ಮಾಡುತ್ತೆ. ಆದ್ರೆ ನಮ್ಮ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ಪ್ರತಿ ಬಾರಿ ನಾವು ಕಳೆದ 2 ವರ್ಷ ನಮ್ಮ ಕೊರೋನಾದ ಸಂದರ್ಭದಿಂದ ಮಾಡಲಿಕ್ಕೆ ಆಗಲಿಲ್ಲ, ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ನಾಡು ನುಡಿ ವೈಭವದ ರತ್ನೋತ್ಸವ ಅಂತ ನಾವು ಮಾಡ್ತೀವಿ. ಆ ಇಡೀ ದಿವಸ ಕನ್ನಡಕ್ಕೆ ಸಂಬಂಧಪಟ್ಟಂತ, ಯಾಕಂತಂದ್ರೆ ನಮ್ಮ ಆಂಗ್ಲ ಮಾಧ್ಯಮ ಶಾಲೆಯ ಇರತಕ್ಕಂತ ಮಕ್ಕಳು ಕೂಡ ಕನ್ನಡದ ಅಭಿಮಾನ ಹುಟ್ಟಬೇಕು, ನಮ್ಮ ಸಾಹಿತ್ಯದ ತಿಳುವಳಿಕೆ ಅವರಿಗೆ ಬರಬೇಕು. ಆ ಮೂಲಕ ರಾಜ್ಯ ಮಟ್ಟದ ಒಳ್ಳೊಳ್ಳೆ ವಿದ್ವಾಂಸರನ್ನ ಕರೆದುಕೊಂಡು ಆ ಸಭೆಯಲ್ಲಿ ವಿಚಾರಗೋಷ್ಠಿ, ಸಂಗೀತಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು, ಹಾಸ್ಯಗೋಷ್ಠಿಗೆ ಸಂಬಂಧಪಟ್ಟಂತದ್ದು, ಯಕ್ಷಗಾನ, ಭರತನಾಟ್ಯ, ನಮ್ಮ ಬಹುಭಾಷಾ ಕವಿಗೋಷ್ಠಿ, ನಮ್ಮ ಈ ನಾಡಿನ ಆಚಾರ ವಿಚಾರಗಳನ್ನು ತೋರಿಸತಕ್ಕಂತ ಆ ಒಂದು ಅಂಶಗಳನ್ನ ಅಲ್ಲಿ ಆ ಕಾರ್ಯಕ್ರಮಗಳನ್ನ ಜೋಡಣೆ ಮಾಡಿಕೊಂಡು ಇಡೀ ದಿವಸ ಕಾರ್ಯಕ್ರಮನ ಮಾಡ್ತೀವಿ. ಅವತ್ತು ಕಡ್ಡಾಯವಾಗಿ ಕೂಡ ನಾವು ಮಕ್ಕಳಿಗೆ ಹೇಳ್ತೀವಿ, ಏನು ಅಂತ ಹೇಳಿದ್ರೆ ನಿಮಗೆ ಅಟೆಂಡೆನ್ಸ್ ಇದೆ ಅಂತ. ಇಲ್ಲಾಂದ್ರೆ ಮಕ್ಕಳು ತಪ್ಪಿಸುವಂತ ಅವಕಾಶ ಕೂಡ ಇದೆ. ಆದ್ರಿಂದ ಎಲ್ಲ ಮಕ್ಕಳು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಆದ್ರಿಂದ ಈ ರೀತಿಯಾಗಿ ಮಾಡಿಕೊಂಡು ಹೋದಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ಕನ್ನಡತನ ಖಂಡಿತವಾಗಿಯೂ ಉಳಿಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ಸಾಹಿತ್ಯ ಪರಿಷತ್ನವರು ಬೇರೆ ಬೇರೆ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಅಲ್ಲಲ್ಲಿ ಘಟಕಗಳಿದೆ. ನಮ್ಮ ರಾಜ್ಯ ಕೇಂದ್ರ ಸಮಿತಿಯಿಂದ ಹಿಡಿದು ತಾಲೂಕು ಸಮಿತಿಯವರೆಗೆ ಎಲ್ಲರೂ ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇದೇನು ಇವತ್ತಿನ ಒಂದಿನ ದಿವಸಕ್ಕೆ ನಮ್ಗೆ ಸೀಮಿತವಾದಲ್ಲ. ಯಾವುದೇ ಉತ್ಸವ ಕಾರ್ಯಕ್ರಮ ಅದು ಈ ದಿವಸಕ್ಕೆ ಸೀಮಿತ ಅಲ್ಲ.
ಇನ್ನು ಬರುವ ನಾವು ಕನ್ನಡ ಆಚರಣೆ ಮಾಡುವುದಂತಲ್ಲ, ನಮ್ಮ ಇದನ್ನ ನಮ್ಗೊಂದು ಪೂರಕವಾದಂತ ಒಂದು ಕಾರ್ಯಕ್ರಮ. ನಾವು ಪ್ರತಿನಿತ್ಯ ಇದನ್ನ ನಾನು ಹೇಳಲಿಕ್ಕಿದೆ. ನಾವಿವತ್ತು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತೀವಿ, ಮಹಾತ್ಮ ಗಾಂಧಿ ಜಯಂತಿ ಆಚರಣೆ ಮಾಡ್ತೀವಿ, ಇನ್ನಿತರ ಪುಣ್ಯಾತ್ಮರ ದಿನಾಚರಣೆ ನಾವು ಆಚರಣೆ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಭಾವಚಿತ್ರವನ್ನು ಇಟ್ಟು ಅದಕ್ಕೆ ಸ್ವಲ್ಪ ಹೂವಾರವನ್ನು ಹಾಕಿ ಅಲ್ಲಿಗೆ ನಮ್ದು ಮುಗಿಯುವುದಿಲ್ಲ. ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಪುಣ್ಯಾತ್ಮರ ಜೀವನ ಚರಿತ್ರೆನ ಓದ್ಬೇಕು, ಅವರ ಜೀವನದ ಆಚಾರ ವಿಚಾರಗಳನ್ನ ಅವರು ಬದುಕಿದ ಕ್ರಮವನ್ನ ಅರಿಯಬೇಕು, ನಾವು ತಿಳ್ಕೊಂಡು ಅದನ್ನು 100ಕ್ಕೆ 100 ಖಂಡಿತವಾಗಿ ನಮ್ಗೆ ಅಳವಡಿಸ ಸಾಧ್ಯತೆನೇ ಇಲ್ಲ. ಆದ್ರೂ ಅವರಲ್ಲಿ ಇರತಕ್ಕಂತ ಸ್ವಲ್ಪ ಅಂಶವನ್ನಾದ್ರೂ ಕೂಡ ನಮ್ಮ ಜೀವನದಲ್ಲಿ ನಾವು ಅದನ್ನು ಅಳವಡಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಆ ಆಚರಣೆಗೆ ಏನು ಬರ್ತದೆ, ಒಂದು ಮಹತ್ವ ಬರ್ತದೆ. ಇವತ್ತು ಇಲ್ಲಿ ಕೂಡ ಆಗಿ ನಮ್ಮ ಕನ್ನಡ ರಾಜ್ಯೋತ್ಸವ ನಾವು ಮಾಡ್ತೀವಿ. ಕನ್ನಡದ ಬಗ್ಗೆ ನಮಗೆ ಅಭಿಮಾನ ಬೇಕು. ಆ ಕನ್ನಡ ರಾಜ್ಯ ಯಾವ ರೀತಿ ಉದಯ ಆಯಿತು, ಅದನ್ನು ಯಾರೆಲ್ಲ ನಮ್ಮ ಹಿರಿಯರು ಅದಕ್ಕೆ ಪ್ರಯತ್ನ ಪಟ್ಟರು ಎಲ್ಲವನ್ನು ರವೀಂದ್ರ ಮಾಸ್ಟರ್ ಹೇಳಿದೆ. 11 ಬಾರಿ ಅದನ್ನು ಹೇಳುವಂತ ಅವಶ್ಯಕತೆ ಇಲ್ಲ. ಒಟ್ಟಿನಲ್ಲಿ ನಾವೇನು ಕಾರ್ಯಕ್ರಮ ಮಾಡ್ತೀವಿ ಆ ಕಾರ್ಯಕ್ರಮ ಅಲ್ಲಿಗೆ ಸೀಮಿತವಾಗದೆ ಅದು ನಮ್ಮ ಜೀವನ ಕ್ರಮವಾಗಿ ಬೆಳೆದಾಗ ಆ ಕಾರ್ಯಕ್ರಮಕ್ಕೆ ಅರ್ಥ ಬರ್ತದೆ. ಆ ಮೂಲಕ ಕನ್ನಡ ನಮ್ಮ ಉಳ್ಳಾಲ ಘಟಕ ಸಾಹಿತ್ಯ ಪರಿಷತ್ತಿನ ಒಂದು ನೇತೃತ್ವದಲ್ಲಿ ಆಗುತ್ತಿರುವಂತಹ ಈ ಕಾರ್ಯಕ್ರಮ ಒಂದು ಒಳ್ಳೆಯ ಕಾರ್ಯಕ್ರಮ. ಅದರಲ್ಲೂ ಕೂಡ ಬಹಳ ಒಂದು ಖುಷಿ ತರಕಂತ ಕಾರ್ಯಕ್ರಮ ಇತ್ತು. ಕೊನಾಜೆ ಗ್ರಾಮಕ್ಕೆ ಸಂಬಂಧಪಟ್ಟಂತ ನಮ್ಮ ಬೆಲ್ಮ ಕೆಳಗಿನ ಮನೆ. ಇವತ್ತು ಕೊನಾಜೆ ಸಪ್ತೇಶ್ವರದ ಯುವಕ ಮಂಡಲದ ಹತ್ತಿರ ಹೋಗಿ ಬಹಳ ಸಂಭ್ರಮದಲ್ಲಿದ್ದಾರೆ. ಯಾಕೆಂದ್ರೆ ಸಪ್ತೇಶ್ವರ ಕಲಾ ಕೇಂದ್ರದವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಶಿವಶಂಕರ್ ಬಂಗೇರ್ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ. ನಮ್ಮ ಉಳ್ಳಾಲದ ಗಣೇಶ್ ಪಂಡಿತ್ ಅವರಿಗೆ ಜಿಲ್ಲಾ ಪ್ರಶಸ್ತಿ ಸಿಕ್ಕಿದೆ. ಅದೇ ರೀತಿ ನಮ್ಮ ಪ್ರಭಾಕರ್ ಜೋಶಿ ಅವರು ಅರ್ಥಗಾರಿಕೆ ವಿದ್ವಾಂಸರು ಭಜನ್ ಕಾಲೇಜಿನ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಜೋಶಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ, ಪಡೆದಿದ್ದಾರೆ. ಅದೇ ರೀತಿ ಸರಪಾಡಿ ಅಶೋಕ್ ಶೆಟ್ಟಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಅದೇ ರೀತಿ ಯಕ್ಷಗಾನದ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಬಹಳಷ್ಟು ಜನರಿಗೆ ಇವತ್ತು ನಮ್ಮ ಜಿಲ್ಲೆಯವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಈ ಕಡೆಯಿಂದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಕ್ಕಿದೆ. ಆ ಕಾರ್ಯಕ್ರಮಗಳು ಈಗಾಗಲೇ ಕೇಂದ್ರ ಮೈದಾನದಲ್ಲಿ ಬೆಂಗಳೂರಿನಲ್ಲಿ ಆಗಿ ಅವರು ಸಂಭ್ರಮವನ್ನ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಯಾರೆಲ್ಲ ಆ ಒಂದು ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದರೆ ಅಥವಾ ಪ್ರಶಸ್ತಿ ಪುರಸ್ಕರಿತರಾಗಿದೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕನಲ್ಲಿ ನಮ್ಮ ಕಾರ್ಯಕ್ರಮ ವತಿಯಿಂದ ಅವರಿಗೆ ಶುಭಾಶಯಗಳನ್ನ ಸಲ್ಲಿಸುತ್ತಾ, ಬರತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಲಿಕ್ಕೆ ಬಹಳ ಕಾರಣಿಕದ ಕ್ಷೇತ್ರ ಶ್ರೀ ಬ್ರಹ್ಮ ಸನ್ನಿಧಿ ನಾಗ ಪರಿವಾರ ಕ್ಷೇತ್ರ, ಈ ಕೆಳಗಿನ ಮನೆಗೆ ಸಂಬಂಧಪಟ್ಟಂತಹ ದೇವರ ಆಶೀರ್ವಾದ ನಮ್ಮ ಮೇಲೆ ಇರಲಿ, ಎಲ್ಲ ದೇವರ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ, ನನ್ನನ್ನು ಕೂಡ ಈ ಒಂದು ಕಾರ್ಯಕ್ರಮವನ್ನು 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಘಟಕರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ನಮ್ಮ ಕನ್ನಡದ ಕೆಲಸವನ್ನು ಯಾವತ್ತೂ ಮಾಡೋಣ ಒಟ್ಟಾಗಿ. ನಾನು ಯಾವತ್ತೂ ಹೇಳಿಕೊಂಡು, ನಾವು ಒಂದು ಕಾರ್ಯಕ್ರಮ ಮಾಡುವಾಗ ನಾವೆಲ್ಲರೂ ಕೂಡ ನಮ್ಮಲ್ಲಿ ಒಂದು ಭಾವನೆ ಇರಬೇಕಾದ್ದು ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಒಂದೇ ತಾಯ ಮಕ್ಕಳು ಭಾವನೆ ಬಂದಾಗ ಆ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ಯಾವುದೇ ರೀತಿಯ ಸಂಶಯ. ಯಾಕೆ ಅಂತಂದ್ರೆ ನಾನು ಇಷ್ಟು ವರ್ಷಗಳಲ್ಲಿ ಮಾಡಿಕೊಂಡು ಬಂದಂತ ಕಾರ್ಯಕ್ರಮದ ಅನುಭವದ ಆಧಾರದ ಮೇಲೆ ನಾನು ಹೇಳ್ತೀನಿ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗ್ತಿದೆ. ಬರ್ತಕ್ಕಂಥ ದಿನಗಳಲ್ಲೂ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋಣ ಅಂತ ಹೇಳುತ್ತಾ, ಕನ್ನಡ ಆ ಭುವನೇಶ್ವರಿ ತಾಯಿಯ ಅಳಿಲ ಸೇವೆಯನ್ನು ಮಾಡತಕ್ಕಂಥ ಸೌಭಾಗ್ಯ ನಮಗೆ ಸಿಗ್ಲಿ ಅಂತ ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ನನ್ನ ಕರೆದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಅಭಿನಂದನೆ ಸಲ್ಲಿಸ್ತಾ, ಮತ್ತೊಮ್ಮೆ ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಆಗುವಾಗ ಅದು ತುಂಬಾ ಏನಾಗ್ತದೆ, ಉದ್ದಕ್ಕೆ ಹೋಗ್ತಾ ಇದೆ. ಯಾಕಂದ್ರೆ ಎಲ್ಲರೂ ಮಾತುಗಾರರು. ನೃಪತುಂಗ ಕವಿ ಕೂಡ ಹೇಳಿದಂತ ಮಾತು ಉಂಟು. ನೃಪತುಂಗ ಕವಿ ನಮ್ಮ ನಾಡಿನ ಜನಗಳ ಬಗ್ಗೆ ಪದನರಿದು ನುಡಿಯಲು ನುಡಿದುದನರಿದು ಆರಯಲಂ ಆರ್ಪರ್ ಆ ನಾಡವರ್ಕಲ್ ಚದುರರ್ ನಿಜದಿಂ ಕುರಿತೋದೇ ಶಾಸ್ತ್ರ ಪ್ರಯೋಗ ಪರಿಣತ ಮತಿಗಳು. ಇದು ನೃಪತುಂಗ ಕವಿ ನಮಗೆ ಹೇಳಿದಂತ ಮಾತು. ಅದಕ್ಕೆ ಎಲ್ಲರೂ ಕೂಡ ಶಾಸ್ತ್ರ ಪ್ರಯೋಗ ಪರಿಣತ ಮತಿಗಳು ನಾವು. ಆದ್ದರಿಂದ ನಮ್ಮ ಎಲ್ಲ ಸಭಾ ಕಾರ್ಯಕ್ರಮಗಳು ಈಗ ಉದ್ದುದ್ದ ಹೋಗುವುದು ಹಾಗೆ. ಆದ್ರೂ ಕೂಡ ಒಳ್ಳೆಯದು, ಅದು ಆ ರೀತಿಯಲ್ಲಿ ಆಗ್ಬೇಕು. ನಾವು ವಿಚಾರಗಳನ್ನು ಆಲಿಸಬೇಕು. ನಮ್ಮ ಆ ಒಳ್ಳೆಯ ಸಂದೇಶಗಳನ್ನ ನಾವು ಸಮಾಜಕ್ಕೆ ಮುಟ್ಟಿಸುವಂತ ಕೆಲಸವನ್ನು ಮಾಡಬೇಕು. ಒಳ್ಳೆಯ ಮಾತುಗಳನ್ನು ನಮ್ಮ ರವೀಂದ್ರ ಶೆಟ್ಟಿಯವರಿಗೆ ಹೇಳಿದ್ರು, ಅವರಿಗೆ ಧನ್ಯವಾದಗಳು. ಇನ್ನು ಮುಂದಕ್ಕೆ ನಮ್ಮ ಸದಾಶಿವ ಉಳ್ಳಾಲರವರು ಸಭೆಯನ್ನು ಉದ್ದೇಶಿಸಿ 1-2 ಮಾತುಗಳನ್ನಾಗಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಉಳ್ಳಾಲ ತಾಲೂಕು ರಚನೆಯಾದ ನಂತರ ಮೊದಲ ಬಾರಿಗೆ
ಕನ್ನಡ ಸಾಹಿತ್ಯ ಪರಿಷತ್ತು ಉಳ್ಳಾಳ ತಾಲೂಕು ಘಟಕದ ವತಿಯಿಂದ ಇವತ್ತು ಈ ಕಾರ್ಯಕ್ರಮ ನಡೆಸ್ತಿದ್ದಾರೆ. ಇವತ್ತು ಕೂಡ ನನ್ನ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕನಾಗಿದ್ದುಕೊಂಡು ಆ ಶಾಲೆಯಲ್ಲಿ ಪ್ರತಿ ವರ್ಷ ಕೂಡ ಕನ್ನಡದ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ರವೀಂದ್ರ ಶೆಟ್ಟಿಯವರಾಗಿ ನಾನು ಕೂಡ ಕಾರ್ಯಕ್ರಮ ಹಾಕಿಕೊಂಡು ಬಂದವ. ಇವತ್ತು ಕೂಡ ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದ್ದು 11 ಗಂಟೆ ತನಕ ಅಲ್ಲಿ ಇದ್ದುಕೊಂಡು ಕಾರ್ಯಕ್ರಮ ಸಾಹಿತ್ಯ ಕನ್ನಡದ ಬಗ್ಗೆ ಬಹಳಷ್ಟು ಕಾರ್ಯಕ್ರಮ ಹಾಕಿಕೊಂಡು ನಮ್ಮ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡು ಇವತ್ತು ನಡೆಸಿಕೊಂಡು ಬಂದವು. ಇವತ್ತು ಈ ದೇವರ ಸನ್ನಿಧಿಯಲ್ಲಿ ಸಾಹಿತ್ಯ ಪರಿಷತ್ತಿನ ಘಟಕದ ಈ ಸಮಾರಂಭದಲ್ಲಿ ಕೂಡ ಭಾಗಿಯಾಗುವಂತ ಅವಕಾಶ ಆಗಿದೆ. ಇರಲಿ ಅದೇನಿದ್ರು ಕೂಡ ಕನ್ನಡ ರಾಜ್ಯೋತ್ಸವ ಅದರ ಬಗ್ಗೆ ರವೀಂದ್ರನಾಥ್ ರೈಗಳು ಬಹಳ ಚೆನ್ನಾಗಿ ನಾನು ಬರೋ ಮೊದಲೇ ಹೇಳಿರ್ಬೋದು. ಅವರು ಒಬ್ಬ ಅಧ್ಯಾಪಕರಾಗಿದ್ದುಕೊಂಡು ಅವರಿಗೆ ಅದರ ಬಗ್ಗೆ ಎಲ್ಲರಿಗೂ ಅವರು ಬಹಳ ವಿವರಣೆ ಕೊಡುವಂತ ಸ್ಥಿತಿಯಲ್ಲಿ ಇದ್ದಾರೆ. ಆದ್ರೂ ಒಂದು ಕರ್ನಾಟಕ ಏಕೀಕರಣ ಆಗ್ಬೇಕು ಅಂತಂದ್ರೆ ಕನ್ನಡ ಇರ್ಬೇಕು ಅಂತ ಹೇಳಿದ್ರೆ 1905ರಲ್ಲಿ ನಮ್ಮ ಆಲೂರು ವೆಂಕಟರಾವ್ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಕನ್ನಡ ಏಕೀಕರಣ ಆಗ್ಬೇಕು ಅಂತ ಹೇಳಿಕೊಂಡು ಈ ಕಾರ್ಯಕ್ರಮವನ್ನ ಹೋರಾಟ ಮಾಡಿಕೊಂಡು ಕನ್ನಡದ ರಾಜ್ಯೋತ್ಸವ ಆಚರಿಸುವಂತ ಅವಕಾಶ ನಮ್ಗೆಲ್ಲ ಆಗಿದೆ. ಇದು ಮೊದಲಿಗೆ 1956ರಲ್ಲಿ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಪ್ರಾರಂಭ ಆದ್ರೂ ಕೂಡ ಪ್ರಾಂತ್ಯವಾರ ರಾಜ್ಯಗಳ ಸ್ಥಾಪನೆ ಆದಾಗ ಮೈಸೂರು ರಾಜ್ಯ ಇದ್ದದನ್ನ ಕನ್ನಡ ರಾಜ್ಯೋತ್ಸವನ್ನ ಕರ್ನಾಟಕ ರಾಜ್ಯ ಆಗಿ 1973ರಲ್ಲಿ ದಿವಂಗತ ದೇವರಾಜ ಅರಸರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಈ ಕನ್ನಡಕ್ಕೆ ಮಾನ್ಯತೆ ಕೊಟ್ಟು ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷದಲ್ಲಿ ಕೂಡ ನಮ್ಮ ತಾಯಿ ಭುವನೇಶ್ವರಿಗೆ ನಮನ ಸಲ್ಲಿಸುವಂತ ಒಂದು ಅವಕಾಶ ಆಗಿದೆ. ಅದರ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಇನ್ನಿತರ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡುವಂತ ವ್ಯವಸ್ಥೆ ಆಗಿದೆ. ಕನ್ನಡ ಯಾವತ್ತೂ ನಮ್ಮಲ್ಲಿ ಶಾಶ್ವತವಾಗಿ ಇರಲಿ ಅಂತ ಹೇಳಿಕೊಂಡು ಅದಕ್ಕೋಸ್ಕರ ಹೆಚ್ಚಾಗಿ ಮಾತಾಡದೆ ನಾಲಿಗೆಯಲ್ಲಿ ಎಷ್ಟು ಭಾಷೆಗಳಿರಲಿ ಹೃದಯದಲ್ಲಿ ಕನ್ನಡ ಇರಲಿ ಅಂತ ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡು ನಾನು 2 ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಈ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಉಳ್ಳಾಳ ಘಟಕ ವತಿಯಿಂದ ಹಮ್ಮಿಕೊಂಡಿರತಕ್ಕಂತ ಮನೆಯಂಗಳದಲ್ಲಿ ಕನ್ನಡ ರಾಜ್ಯೋತ್ಸವ ಬಹಳ ಒಳ್ಳೆಯ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡಿದ್ದಾರೆ. ಇವತ್ತು ಶಾಲಾ ಕಾಲೇಜುಗಳಲ್ಲಿ ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ನಾವು ರಾಜ್ಯೋತ್ಸವವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇವತ್ತು ಕನ್ನಡದ ಮಹತ್ವ, ಹೋರಾಟ ಹಾಗೂ ಅದರ ಇತಿಹಾಸವನ್ನು ಯುವ ಪೀಳಿಗೆಗೆ ತಿಳಿಸುವಂತ ಉದ್ದೇಶದಿಂದ ಅದೇ ರೀತಿ ಕನ್ನಡದ ಏಕೀಕರಣಕ್ಕಾಗಿ ಶ್ರಮಿಸಿದಂತ ಅನೇಕ ಮಹನೀಯರನ್ನು ಸ್ಮರಿಸುವ ಒಂದು ದೃಷ್ಟಿಕೋನದಿಂದ ಇವತ್ತು ನಾವು ಕನ್ನಡ ರಾಜ್ಯೋತ್ಸವವನ್ನು ಇವತ್ತು ಪ್ರತಿಯೊಂದು ಕಚೇರಿಗಳಲ್ಲಿ ಆಗಿರ್ಬೋದು, ಶಾಲೆಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳನ್ನು ಇವತ್ತು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಇವತ್ತು ನಾವು ಕನ್ನಡದ ನೆಲ ಜಲ ಅದಕ್ಕೆ ಧಕ್ಕೆ ಬಂದಾಗ ಅದನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಹೋರಾಡತಕ್ಕಂಥ ಮನೋಭಾವವನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ 2 ಮಾತನಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಈ ಒಂದು ತಂಡದವರಿಗೆ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೊನೆಯ ಅಂಗಕ್ಕೆ ಬರ್ತಾ ಇದ್ದೇವೆ. ಅಧ್ಯಕ್ಷೀಯ ನುಡಿಗಳು. ಇದೀಗ ನಮ್ಮ ಘಟಕದ ಅಧ್ಯಕ್ಷರಾದ ಧನಂಜಯ ಕುಂಬಳೆ ಅವರಿದ್ದಾರೆ. 67ನೇ ಕನ್ನಡ ರಾಜ್ಯೋತ್ಸವವನ್ನ ನಾವು 67 ಹಣತೆಗಳನ್ನ ಬೆಳಗಿ ನಾವು ಇವತ್ತು ವಿಶಿಷ್ಟವಾಗಿ ಈ ಅಂಗಳದಲ್ಲಿ ಆಚರಿಸ್ತಾ ಇದ್ದೇವೆ. ಈ ಸೂರ್ಯನ ಸುಡು ಬಿಸಿಲಿನ ಬೆಳಕಿನ ನಡುವೆ ಈ ಹಣತೆಗಳು ಬೆಳಕು ಅದು ಎಷ್ಟು ಅದರಷ್ಟೇ. ಹಾಗೇನೆ ಇಡೀ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ನಮ್ಮದು ಒಂದು ಹಣತೆ ಅಷ್ಟೇ. ಹಾಗಂತೇಳಿ ಅದು ಸಣ್ಣದಲ್ಲ. ನಾವು ಯಾಕೆ ಈ ಎಮ್ಮ ಮನೆ ಅಂಗಳದ ಈ ರಾಜ್ಯೋತ್ಸವ ಆಚರಣೆಯನ್ನ ಇಟ್ಟುಕೊಂಡಿದ್ದೇವೆ ಅಂದ್ರೆ ಇದು ಅಂಗಳ ಅಂತ. ಮನೆಯಲ್ಲಿ ಅಂಗಳಕ್ಕೆ ಒಂದು ವಿಶಿಷ್ಟವಾದ ಒಂದು ಸ್ಥಾನ ಇದೆ. ಮನೆಯ ಒಳಗಡೆ ಅದು ಎಲ್ಲರಿಗೂ ಪ್ರವೇಶ ಇರೋದಿಲ್ಲ. ಎಲ್ಲ ಕೋಣೆಗಳಿಗೆ ಎಲ್ಲರಿಗೂ ಪ್ರವೇಶ ಇರೋದಿಲ್ಲ. ಅದಕ್ಕೆ ಅದರದ್ದೇ ಆದಂತಹ ಖಾಸಗಿತನ ಇದೆ. ಆದ್ರೆ ಅಂಗಳ ಹಾಗಲ್ಲ. ಅಂಗಳಕ್ಕೆ ಮನೆಯವರು ಅಂಗಳಕ್ಕೆ ಬರ್ತಾರೆ, ಊರವರು ಅಂಗಳಕ್ಕೆ ಬರ್ತಾರೆ. ಅಲ್ಲಿ ಅವರು ಇವರು ಅಂತೆಲ್ಲ ಎಲ್ಲರೂ ಕೂಡಿ ನಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳುವ, ನಮ್ಮ ಪ್ರೀತಿಯನ್ನ ಹಂಚಿಕೊಳ್ಳುವ ಒಂದು ವಿಶಿಷ್ಟವಾದ ಒಂದು ಜಾಗ. ಈ ಅಂಗಳದ ಒಂದು ಪರಿಕಲ್ಪನೆ ಏನಿದೆ ಅದು ಬೆಳಿಬೇಕು ಎನ್ನುವುದು. ಅಂದ್ರೆ ನಾವೆಲ್ಲ ಆತ್ಮೀಯವಾಗಿ ಒಂದು ಕಡೆ ಸೇರ್ಬೇಕು, ನಾವೆಲ್ಲ ಆತ್ಮೀಯವಾಗಿ ಕನ್ನಡದ ಬಗ್ಗೆ ಮಾತಾಡಬೇಕು. ಇದು ಈ ನಮ್ಮ ಕಲ್ಪನೆಯ ಹಿಂದಿರೋದು. ನಾವಿವತ್ತು ಏನಾಗಿಬಿಟ್ಟಿದ್ದೇವೆ ಅಂದ್ರೆ ಆಧುನಿಕ ಒಂದು ಬದುಕಿನ ಭರಾಟೆಯಲ್ಲಿ ಕಲಿಯುವುದು, ನಮ್ಮ ಊರನ್ನು ಬಿಡುವುದು, ಹೋಗಿ ಮಂಗಳದವರೆಗೆ ತಲುಪಿದ್ದೇವೆ. ಮಂಗಳಕ್ಕೆಲ್ಲ ನಾವು ಹೋಗ್ಬೇಕಾದ್ರೆ ನಮ್ಮ ಅಂಗಳಕ್ಕೆ ಬರಬೇಕಾಗಿದೆ. ನಮ್ಮ ಅಂಗಳ ಖಾಲಿ ಆಗಿದೆ. ಆ ಅಂಗಳವನ್ನು ತುಂಬುವುದು ಹೇಗೆ?
ನಮ್ಮ ನಮ್ಮ ಬೇರುಗಳು ಏನಿವೆ, ನಮ್ಮ ನಾಡಿನ ಬೇರುಗಳೇನಿವೆ, ನಮ್ಮ ಸಂಸ್ಕೃತಿಯ ಬೇರುಗಳೇನಿವೆ, ಅವುಗಳಿಗೆ ನಾವು ಮರಳಬೇಕು ಎನ್ನುವುದು ನಮ್ಮ ನಿಜವಾದ ಒಂದು ಆಶಯ. ಈ ಕಾರ್ಯಕ್ರಮ ಇವತ್ತು ಕನ್ನಡ ರಾಜ್ಯೋತ್ಸವದ ಈ ಕಾರ್ಯಕ್ರಮವನ್ನ ನಾವು ಸಾಹಿತ್ಯ ಪರಿಷತ್ನ ವತಿಯಿಂದ ಬೇರೆ ಬೇರೆ ಕಡೆಗಳಲ್ಲಿ, ನಮ್ಮ ಗ್ರಾಮಗಳಲ್ಲಿ, ಉಳ್ಳಾಲ ತಾಲೂಕಿನ ಸುಮಾರು 20 ಕಡೆ ಗ್ರಾಮಗಳಲ್ಲಿ ಹೀಗೆ ಪುಟ್ಟ ಪುಟ್ಟ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಒಂದು ಕಾರ್ಯಕ್ರಮದಲ್ಲಿ ಕನಿಷ್ಠ 10 ಜನ ಸೇರಿದ್ರು ಕೂಡ 20 ಅಂದ್ರೆ 200 ಜನ ಸೇರಿದೆವು. ನಾವು ಉಳ್ಳಾಲ ತಾಲೂಕಿನ 200 ಜನ ಒಂದು ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಮನೆಗಳಲ್ಲಿ ಆಚರಿಸ್ತೇವೆ ಎನ್ನುವುದೇ ಅದು ಬಹಳ ಒಂದು ಅರ್ಥಪೂರ್ಣವಾದ ಮತ್ತು ಸಂತೋಷದ ಒಂದು ಸಂಗತಿ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಬಿಸಿಲು ಬಹಳ ಕಷ್ಟ ಆಗಿದೆ, ಇಲ್ಲಿ ಏನು ನಾವೆಲ್ಲ ಕಷ್ಟ ಪಡ್ತಾ ಇದ್ದೇವೆ ಸ್ವಲ್ಪ ಮಟ್ಟಿಗೆ. ಆದ್ರೆ ನಾವು ಆಲೋಚನೆ ಮಾಡಬೇಕು, ನಮ್ಮ ಏಕೀಕರಣ ಹೋರಾಟ ಇದೆಯಲ್ಲ ಅದು ಇಂಥ ಸುಡು ಬಿಸಿಲಿನ ಹೋರಾಟದ ಒಂದು ನಾವಿವತ್ತು ಕರ್ನಾಟಕ ಅಂತ ನಾವೇನು ಅನುಭವಿಸ್ತಾ ಇದ್ದೇವೋ, ಕರ್ನಾಟಕದ ಒಂದು ಸಂಭ್ರಮವನ್ನ ನಾವೆಲ್ಲ ಕನ್ನಡಿಗರು ಎನ್ನುವ ಸಂಭ್ರಮವನ್ನು ಏನು ಆಚರಿಸ್ತಾ ಇದ್ದೇವೋ, ಈ ಸಂಭ್ರಮ ನಮ್ಗೆ ಕೊಟ್ಟಿರತಕ್ಕಂಥದ್ದು ನೂರಾರು ಜನ, ಸಾವಿರಾರು ಜನ ಏಕೀಕರಣ ಹೋರಾಟ ಮಾಡಿದರು. ಸ್ವಾತಂತ್ರ್ಯ ಹೋರಾಟದ ಜೊತೆಗೇನೆ ಈ ಏಕೀಕರಣ ಹೋರಾಟ, ಈ ಸುಡು ಬಿಸಿಲಿಗೆ ತಮ್ಮ ಮೈಯನ್ನ ಒಡ್ಡಿ ಅವರು ನಿರಂತರ ಹೋರಾಟ ಮಾಡಿದ್ರಿಂದ ನಮ್ಗೆ ಇವತ್ತು ಸಂಭ್ರಮದ ಕನ್ನಡದ ಒಂದು ನೆಲ ನಮಗೆ ಸಿಕ್ಕಿದೆ. ಆದ್ರಿಂದ ಒಂದು ಅರ್ಧ ಗಂಟೆ 1 ಗಂಟೆ ಈ ಬಿಸಿಲಿಗೆ ನಾವು ಒಣಗಿದ್ರೆ ಅದು ಅವರ ಜೊತೆಗೆ ನಾವು ಸೇರ್ಕೊಂಡಾಗ ಆಯ್ತು. ಆ ಸಂತೋಷದಿಂದ ನಾವು ಈ ಕಾರ್ಯಕ್ರಮದಲ್ಲೆಲ್ಲ ಭಾಗಿಯಾಗಿದ್ದೇವೆ ಎನ್ನುವುದು. ನಮ್ಮ ಒಟ್ಟು ಒಂದು ಭಾಷೆ ಅಂತ ಹೇಳಿದ್ರೆ ಅದು ಕೇವಲ ಭಾಷೆ ಮಾತ್ರ ಅಲ್ಲ, ಅದೊಂದು ಸಂಸ್ಕೃತಿ ಕೂಡ. ಇಲ್ಲಿ ನೋಡಿ ಬಹು ಭಾಷಿಕರು ನಾವೆಲ್ಲ ಇದ್ದೇವೆ. ನಮ್ಮ ಕರಾವಳಿ ಕನ್ನಡದ ಒಂದು ವಿಶಿಷ್ಟ ಒಂದು ಪ್ರದೇಶ ಇದು. ಇಲ್ಲಿ ನಾವು ತುಳು ಮಾತಾಡುವವರಾಗ ಇವರು ಚಂದ್ರಿಕಾ ಅವರು ಹೇಳ್ತಾ ಇದ್ರು, ತುಳು ಸುರುಟ್ಟು ಬುಕ್ಕ ನಮ್ಮ ಕನ್ನಡ ಮಾತಾಡಕ ಅಂತ. ಅಂದ್ರೆ ನಾವು ತುಳು ಮಾತಾಡ್ತೇವೆ, ತುಳು ಮಾತಾಡ್ತಾನೆ ನಾವು ಕನ್ನಡಿಗರು, ನಾವು ಬ್ಯಾರಿ ಮಾತಾಡ್ತಾನೆ ನಾವು ಕನ್ನಡಿಗರು, ನಾವು ಕೊಂಕಣಿ ಮಾತಾಡ್ತಾನೆ ನಾವು ಕನ್ನಡಿಗರು, ನಾವು ಕನ್ನಡ ಮಾತಾಡ್ತಾನೆ ನಾವು ಕನ್ನಡಿಗರು, ನಾವು ಹವ್ಯಕ ಮಾತಾಡ್ತಾನೆ ನಾವು ಕನ್ನಡಿಗರು. ಅಂದ್ರೆ ಎಷ್ಟು ಭಾಷೆ ಇದೆ, ಎಲ್ಲ ಭಾಷೆ ಮಾತಾಡ್ತಾ ಇದ್ರು. ಆ ಭಾಷೆ ನಾವು ಕನ್ನಡ ಅಂತ ಬಂದಾಗ ನಾವು ಅವುಗಳು ಕನ್ನಡದ ಜೊತೆಗೇನೆ ನಾವು ಎಲ್ಲ ಭಾಷಿಕರು ಒಟ್ಟು ಸೇರಿ ಬದುಕ್ತಾ ಇದ್ದೇವೆ. ಅದರಿಂದ ನಾವು ಬ್ಯಾರಿ ಇರ್ಲಿ, ನಾವು ತುಳುವರಿರ್ಲಿ, ನಾವು ಯಾವ್ಯಾವ್ದು ಧರ್ಮ ಇರ್ಲಿ, ಯಾವ ಭಾಷೆ ಇರಲಿ, ಎಲ್ಲ ಧರ್ಮದವರು ನಾವು ಕನ್ನಡ ಸಾಹಿತ್ಯ ಪರಿಷತ್ತು ಎನ್ನುವುದು ಒಂದು ಸ್ವಾಯತ್ತ ಸಂಸ್ಥೆ. ಈ ಸ್ವಾಯತ್ತ ಸಂಸ್ಥೆಯಲ್ಲಿ ಅದು ಇಡೀ ರಾಜ್ಯದಲ್ಲಿ ಬಹಳ ಪ್ರಬಲವಾಗಿ ಬಲಿಷ್ಠವಾಗಿ ಬೇರೆ ಈಗ ಹಳ್ಳಿಗಳಿಗೆ ಅದು ಬರ್ತಾ ಇದೆ. ನಮ್ಮ ಉಳ್ಳಾಲ ತಾಲೂಕಿಗೂ ಕೂಡ ಅದು ಇತ್ತೀಚೆಗೆ ಬಂದು ನಾವು ನಮ್ಮ ರವೀಂದ್ರ ಮಾಸ್ಟ್ರು, ಚಂದ್ರಾಷ್ಟ್ರು, ಎಡ್ವರ್ಡ್ ಮತ್ತೆ ಒಂದು ದೊಡ್ಡ ತಂಡ ಇದೆ. ಎಲ್ಲ ನಮ್ಮ ಗ್ರಾಮಗಳಲ್ಲಿ ತಂಡ ಇದೆ. ಎಲ್ಲ ಕಡೆ ಪುಟ್ಟ ಕಾರ್ಯಕ್ರಮಗಳಾಗ್ತಾ ಇವೆ. ನೀವು ಈಗಾಗಲೇ ಅದನ್ನು ಗಮನಿಸ್ತಾ ಬನ್ನಿ. ಈಗಾಗಲೇ ನಾವೊಂದು 20ರಷ್ಟು ಕಾರ್ಯಕ್ರಮಗಳನ್ನು ಸಣ್ಣ ಕಾರ್ಯಕ್ರಮಗಳನ್ನ ಅಲ್ಲಿ ಮಾಡ್ತಾ ಬಂದಿದ್ದೇವೆ. ಅಂದ್ರೆ ಹೀಗೆ ನಾವು ಹೋಗ್ತಾ ಇರ್ತೇವೆ. ಇಲ್ಲಿ ಯಾರಿಗೂ ಏನು ನಮ್ಗೆ ಎಲ್ಲ ಪಕ್ಷದವರು ಇದ್ದಾರೆ, ಇದಕ್ಕೆ ಪಕ್ಷ ಇಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಪಕ್ಷ ಇಲ್ಲ, ಎಲ್ಲ ಪಕ್ಷದವರಿದ್ದಾರೆ. ನಮಗೆ ಯಾವ ಧರ್ಮವೂ ಇಲ್ಲ, ಎಲ್ಲ ಧರ್ಮದವರು ನಮ್ಮ ಜೊತೆಗಿದ್ದಾರೆ. ಅದರಿಂದ ನಮಗೆ ಕನ್ನಡವೇ ನಮ್ಮ ಪಕ್ಷ, ಕನ್ನಡವೇ ನಮ್ಮ ಧರ್ಮ. ನಾವೆಲ್ಲ ಒಟ್ಟು ಸೇರಿ ನಮ್ಮ ಬೇರೆ ಬೇರೆ ಆಸಕ್ತಿಗಳು ಏನಿದ್ರು ಅವುಗಳನ್ನೆಲ್ಲ ಆಚೆಗಿಟ್ಟು ನಾವೆಲ್ಲ ಕನ್ನಡಿಗರು ಎನ್ನುವ ಪ್ರೀತಿಯಿಂದ ಈ ಸಂಘದ ಅಡಿಯಲ್ಲಿ, ದಕ್ಷಿಣ ಕನ್ನಡ ಸಾಹಿತ್ಯ ಪರಿಷತ್ ಉಳ್ಳಾಲ ತಾಲೂಕು ಘಟಕದ ಅಡಿಯಲ್ಲಿ ನಾವೆಲ್ಲ ಸೇರಿಕೊಂಡು ಒಂದು ಭಾಷಾ ಸಾಮರಸ್ಯದ, ಒಂದು ಧರ್ಮ ಸಾಮರಸ್ಯದ, ಒಂದು ಈ ಭಾಗದಲ್ಲಿ ಒಂದು ಮನುಷ್ಯ ಬದುಕಿಗೆ ಪೂರಕವಾಗತಕ್ಕಂಥ ಒಂದು ವಾತಾವರಣವನ್ನು ನಾವು ಸೃಷ್ಟಿ ಮಾಡುವ ಕಡೆಗೆ ನಾವೆಲ್ಲ ಹೊರಡಬೇಕು. ನಿಜವಾದ ಕನ್ನಡ ಸೇವೆ ಅಂದ್ರೆ ನಾವು ಬದುಕುವ ಹಾಗೆ ಮಾಡೋದು. ನಮ್ಮ ಊರಿನ ಸಂಸ್ಕೃತಿ, ನಮ್ಮ ಊರಿನ ಭಾಷೆ ಏನುಂಟು ಅವುಗಳ ಶ್ರೀಮಂತಿಕೆಯನ್ನು ಅರ್ಥ ಮಾಡಿಕೊಂಡು ಅದರ ಬಗ್ಗೆ ಅಭಿಮಾನವನ್ನು ತಾಳಿಕೊಂಡು ನಾವು ನಿಜವಾಗಿ ಮನುಷ್ಯರಾಗಿ ಬದುಕುವುದುಂಟಲ್ಲ, ಅದು ನಿಜವಾದ ಕನ್ನಡದ ಸೇವೆ. ಈ ಕನ್ನಡ ರಾಜ್ಯೋತ್ಸವದ ಒಂದು ನೆಲೆಯಲ್ಲಿ ಕೂಡ ನಾವು ಅದನ್ನ ಅರ್ಥ ಮಾಡಿಕೊಂಡು ನಾವು ಈ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಹಾಗೆ ನೀವೆಲ್ಲ ಬಂದಿದ್ದೀರಿ, ತುಂಬಾ ಹಿರಿಯರೆಲ್ಲ ನಾನು ಇಲ್ಲಿ ಈಗಾಗಲೇ ಉಳಿದೊಟ್ಟವರು ಬಹಳ ಒಳ್ಳೆಯ ಸಂದೇಶವನ್ನು ನೀಡಿ ಹೋಗಿದ್ದಾರೆ. ನಮ್ಮ ಸುಲಾಶ್ ಲಾಲ್ ಅವರು ಬಂದಿದ್ದಾರೆ, ಚಂದ್ರಿಕಾರಯ್ಯ ಅವರಿದ್ದಾರೆ, ಸುರೇಖಾ ಅವರಿದ್ದಾರೆ. ಈ ಎಲ್ಲ ಕಾರ್ಯಕ್ರಮ ಇಲ್ಲಿ ಆಗಬೇಕು ಅಂತಿದ್ರೆ ನಾನು ಕೆಳಗಿನ ಮನೆಯ ಅಚ್ಯುತಗಟ್ಟಿಯವರ ಮನೆಯನ್ನು ಯಾಕೆ ಆಯ್ಕೆ ಮಾಡಿದ್ದು ಅಂತ ಹೇಳ್ಬೇಕು. ಯಾಕಂದ್ರೆ ಸಾಹಿತ್ಯ ಪರಿಷತ್ ಘಟಕ ಇಲ್ಲಿ ಆಗಿ ನಿಮ್ಮನ್ನು ಅಧ್ಯಕ್ಷ ಮಾಡ್ತೇವೆ ಅಂತ ಸೂಚನೆ ಕೊಟ್ಟಾಗ ಫಸ್ಟ್ ನಾನು ಕೂತು ಮಾತಾಡಿರೋದು ರವೀಂದ್ರ ಶೆಟ್ಟರು ಮತ್ತು ನಮ್ಮ ಅಚ್ಯುತಗಟ್ಟಿ ಅವರಲ್ಲಿ ಮಾತಾಡಿ ಇಲ್ಲಿ ಒಂದು ನಾವು ಘಟಕ ಮಾಡ್ತಾ ಇದ್ದೇವೆ, ಏನ್ ಮಾಡ್ಬೇಕು, ಅದನ್ನು ಹೇಗೆ ನಾವು ರೂಪಿಸುವುದು, ನೀವೆಲ್ಲ ನಮ್ಮ ಜೊತೆಗಿರ್ಬೇಕು ಅಂತ ಹೇಳುವಾಗ ಮೊದಲಿಗೆ ಮಲ್ಪುಗ ಎಂಕ್ಲವುಲ್ಲ ಅಂತ ಹೇಳಿ ಧೈರ್ಯ ತುಂಬಿದವರು ಅಚ್ಯುತಗಟ್ಟಿಯವರು. ಆದ್ರಿಂದ ಇಲ್ಲಿ ಮಾಡ್ತಾ ಇರೋದಕ್ಕೆ ಈ ಒಂದು ಪರಿಷತ್ತಿನ ಘಟಕ ರೂಪುಗೊಳ್ಳುವುದರ ಹಿಂದಿನ ಪ್ರೇರಕ ಶಕ್ತಿಯಾಗಿರುವ ಅಚ್ಯುತಗಟ್ಟಿಯವರು ನಮ್ಮ ಜೊತೆಗಿರುವುದು. ಅವರ ಮನೆಯಲ್ಲಿ ಇದನ್ನು ಮಾಡೋಣ, ಅವರ ಅಂಗಳದಲ್ಲಿ ಇದನ್ನು ಮಾಡೋಣ, ಅವರ ಪರಿಸರದಲ್ಲಿ ಮಾಡೋಣ ಅಂತ ಬಹಳ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ಸರಳವಾಗಿ ಆದ್ರೂ ಈ ಕಾರ್ಯಕ್ರಮ ಬಂದಿರುವವರು ಕಡಿಮೆ ಜನ ಇರ್ಬೋದು. ಆದ್ರೆ ಒಬ್ಬೊಬ್ಬರ ಹಿಂದೆ
1000 ಜನ ಇದ್ದಾರೆ. ತ್ಯಾಗಂ ಅವರ ಹಿಂದೆ ಈ ಊರಿನ ಒಂದು ದೊಡ್ಡ ತಂಡ ಇದೆ. ಹಾಗೇನೆ ಇಲ್ಲಿ ಸೇರಿರ್ತಕ್ಕಂಥ ಹಿರಿಯರು ತುಂಬಾ ಜನ ಇದ್ದೀರಿ. ಎಲ್ಲ ಹಿರಿಯರ ಹಿಂದೆ ಒಂದು ದೊಡ್ಡ ತಂಡ ಇದೆ. ಅದರಿಂದ ನಾವು ನಿಮ್ಮ ಮನೆ ಅಂಗಳಕ್ಕೆ ಬರ್ತೇವೆ. ನೀವು ನಮ್ಮನ್ನು ಸ್ವೀಕರಿಸಬೇಕು, ನೀವು ನಮ್ಮನ್ನು ಪ್ರೀತಿಸಬೇಕು ಮತ್ತು ನಿಮ್ಮ ಮನೆ ಅಂಗಳದಲ್ಲಿ ನಮಗೊಂದು ಅವಕಾಶವನ್ನು ಮಾಡಿಕೊಟ್ಟು ಕನ್ನಡದ ಸೇವೆಯನ್ನು ಮಾಡಲಿಕ್ಕೆ ನಿಮ್ಮ ಸಹಕಾರವನ್ನು ಮುಂದೆಯೂ ಜೋಡಿಸಬೇಕು. ನೀವೆಲ್ಲ ನಮ್ಮ ಜೊತೆಗೆ ಇರಬೇಕು ಅನ್ನುವ ಒಂದು ಪ್ರೀತಿಯ ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ರವೀಂದ್ರ ಮಾಸ್ಟ್ರು ಈ ಕಾರ್ಯಕ್ರಮ ನಿಜವಾಗಿ ಇಲ್ಲಿ ಆಗುವುದಕ್ಕೆ ಪೂರ್ಣವಾಗಿ ಸಹಕಾರವನ್ನು ಕೊಟ್ಟವರು. ಅವರು ಇದರ ಹಿಂದೆ ಓಡಾಡಿ ಇಲ್ಲಿನ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾ ಅವರು ನಮಗೊಂದು ಬೆನ್ನೆಲುಬು. ನಮ್ಮ ಕಾರ್ಯದರ್ಶಿ ರವೀಂದ್ರ ಮಾಸ್ಟ್ರು ಅವರು ಈ ಊರಿನಲ್ಲಿ ಬಹಳ ದೊಡ್ಡ ಹಿರಿಯರು. ಅವರು ನಮ್ಗೆ ಕಾರ್ಯದರ್ಶಿಯಾಗಿ ಸಿಕ್ಕಿರುವುದು ಕೂಡ ನಮಗೆ ಬಹಳ ಸಂತೋಷ. ಎಡ್ವರ್ಡ್ ಅವರು ನಮ್ಮ ಕಾರ್ಯದರ್ಶಿಗಳು ಇದ್ದಾರೆ. ಈಗಾಗಲೇ ಅಕ್ಷತಾ ಗಟ್ಟಿ ಅವರನ್ನು ನಮ್ಮ ಚಂದ್ರಾಜ್ ಶೆಟ್ಟರ್ ಅವರು ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮ ಜೊತೆ ಬಹಳ ಹುರುಪಿನಿಂದ ಎಲ್ಲ ಕಾರ್ಯಕ್ರಮ ಚಂದ ಆಗಬೇಕು ಅಂತ ಹುರುಪಿನಿಂದ ನಮ್ಮನ್ನು ಉತ್ಸಾಹದಿಂದ ಮುನ್ನಡೆಸ್ತಾ ಇರುವವರು ಎಲ್ಲ ನಮ್ಮ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನ ಸಮರ್ಪಿಸ್ತಾರೆ. ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಈಗಾಗಲೇ ನಮ್ಗೆ 10 ರಿಪೋರ್ಟ್ ಬಂದಾಯಿತು. ಅಂದ್ರೆ ಹೀಗೆ ಮನೆಗಳಲ್ಲಿ ಎಷ್ಟು ಉತ್ಸಾಹ ಮಾಡಿದ್ದಾರೆ ಅಂದ್ರೆ ಒಂದು ಮನೆ ಬೆಳಿಗ್ಗೆ ಫಸ್ಟ್ ಇವತ್ತು ಅಮ್ಲಮಗರಿಂದ ಬಂತು ಒಂದು ರಿಪೋರ್ಟ್. ಒಂದು 25-30 ಜನ ಸೇರಿಕೊಂಡು ಒಂದು ಮನೆಯಲ್ಲಿ ಬಹಳ ಚಂದದ ನಿತ್ಯಾನಂದ ಇವರು ನಮ್ಮ ನಿತ್ಯಾನಂದರು ಬಂದು ಮಂಗಳೂರಿನ ಅವರು ಉಪನ್ಯಾಸ ಬೇರೆ ಕೊಟ್ಟಿದ್ದಾರೆ. ಬಹಳ ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ಸಂಜೆ ಇವರು ಮಂಜುಳಾಜಿ ತಾವು ಇರಾ ಗ್ರಾಮದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ. ಭಾರತೀಯ ಸೇನೆಯ ಒಬ್ಬರು ಗುಜರಾತಿನಿಂದ ಬಂದಿರತಕ್ಕಂಥ ಒಬ್ಬರು ಅತಿಥಿಗಳು ಕೂಡ ಅವರ ಜೊತೆಗಿದ್ದಾರೆ. ಒಬ್ರು ಡಾಕ್ಟರ್ ಮಾತಾಡ್ತಾರೆ, ಸಂದೇಶ ಕೊಡ್ತಾರೆ, ಮನೆಯಲ್ಲಿ ಮಕ್ಕಳನ್ನು ಸೇರಿಸ್ಕೊಂಡು ಇಂಥದ ಕಾರ್ಯಕ್ರಮಗಳು ಅಲ್ಲಲ್ಲಿ ಜೋಡಣೆ ಆಗ್ತಾ ಇವೆ ಇವತ್ತು. ಅದರಿಂದ ಈ ಕಾರ್ಯಕ್ರಮ ಆ ಕಾರ್ಯಕ್ರಮದ ಒಂದು ಭಾಗವಾಗಿ ನಾವೆಲ್ಲ ಅದನ್ನು ಜೋಡಿಸಿಕೊಂಡಿದ್ದೇವೆ. ಎಲ್ಲರಿಗೂ ಆಗಮಿಸಿರುವ ಎಲ್ಲ ಹಿರಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಅದರಲ್ಲಿ ಬಹಳ ಸಂತೋಷದಿಂದ ನಾನು ಪ್ರಕಟಿಸುವ ಒಂದು ವಿಷಯ ಏನಂದ್ರೆ, ನಾವು ಉಳ್ಳಾಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅದು ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವದ ನೆಲೆಯಿಂದ ಬಹಳ ಕಡಿಮೆ ಸಂಖ್ಯೆಯನ್ನು ಹೊಂದಿದೆ. ಅದನ್ನು ನಾವು ವಿಸ್ತರಿಸಬೇಕಾಗಿದೆ. ಅಂದ್ರೆ ಸಾಹಿತ್ಯ ಪರಿಷತ್ತಿನ ಸದಸ್ಯತನವನ್ನು ವಿಸ್ತರಿಸುವ ಒಂದು ಕೆಲಸ ಆಗ್ಬೇಕಾಗಿದೆ. ಇವತ್ತು ನವೆಂಬರ್ 1 ಒಂದು ಒಳ್ಳೆಯ ಮುಹೂರ್ತ. ಇವತ್ತು ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ನಮ್ಮ ಸದಸ್ಯತ್ವ ಅಭಿಯಾನವನ್ನ ಇವತ್ತಿನಿಂದ ಆರಂಭಿಸ್ತಾ ಇದ್ದೇವೆ. ಈ ತಿಂಗಳಿಡೀ ನಾವು ನಮ್ಮ ಉಳ್ಳಾಲ ತಾಲೂಕಿನ ಬೇರೆ ಬೇರೆ ಗ್ರಾಮಗಳಲ್ಲಿ ಸುಮಾರು ನಮ್ಮ ಟಾರ್ಗೆಟ್ ಏನಂದ್ರೆ ಈ ತಿಂಗಳು 1,000 ಮಂದಿಯನ್ನ ನಾವು ಸಾಹಿತ್ಯ ಪರಿಷತ್ತಿಗೆ ಸದಸ್ಯರಾಗಿ ಮಾಡೋವರಿದ್ದೇವೆ. ನಿಮ್ಮಲ್ಲಿಗೂ ನಾವು ಬರ್ತೇವೆ. ನೀವೆಲ್ಲ ಸದಸ್ಯರಾಗಿ ನಮ್ಮ ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಮುಂದುವರಿಸುವಂತ ಒಂದು ಕೆಲಸಕ್ಕೆ ನಿಮ್ಮ ಕೈಯನ್ನು ಜೋಡಿಸಬೇಕು ಅಂತ ವಿನಂತಿಸ್ತೇವೆ. 250 ರೂಪಾಯಿ ಅದರ ಸದಸ್ಯತ್ವ, ಆಜೀವ ಸದಸ್ಯತ್ವ ಅದು. ಮತ್ತೆ ಅದಕ್ಕೊಂದು 150 ರೂಪಾಯಿ ನಿಮ್ಮ ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ. ಮುಂದೆ ಇಲೆಕ್ಷನ್ ಆಗುತ್ತೆ, ಈ ಅಧ್ಯಕ್ಷ ಸ್ಥಾನಗಳಿಗೆಲ್ಲ ಚುನಾವಣೆಯ ಮೂಲಕ ಆಯ್ಕೆ ಆಗುತ್ತೆ. ಆಗ ಅದಕ್ಕೆ ಚುನಾವಣೆಗೆ ವೋಟ್ ಮಾಡ್ಲಿಕ್ಕೆ ಕೂಡ ನಮ್ಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ. ಒಟ್ಟು ನಮ್ಗೆ 400 ರೂಪಾಯಿಯ ಕೊಟ್ರೆ ನಾವು ಜೀವ ಸದಸ್ಯವನ್ನ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಎಲ್ಲರೂ ನೀವು ಸದಸ್ಯರಾಗಿ ನಮ್ಮನ್ನ ಬೆಂಬಲಿಸಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಒಳ್ಳೆಯ ಮಾತುಗಳನ್ನು ಆಡಿದರು. ಮುಖ್ಯವಾಗಿ ಇಲ್ಲಿ ಯಾವುದೇ ರೀತಿಯ ಭೇದ ಇಲ್ಲ. ಅದು ನಮ್ಮ ಸಂಸ್ಕೃತಿ. ಅದು ಸರ್ವಧರ್ಮ ಸಮನ್ವಯದ ಆದರ್ಶ. ಯಾವುದೇ ಪಕ್ಷ, ಅದು ಯಾವುದೇ ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಜನತಾದಳ, ಅದೆಲ್ಲ ಇಲ್ಲ. ನಾವೆಲ್ಲ ಪಕ್ಷದವರು ಒಂದೇ. ನಾವು ಎಲ್ಲರೂ ಕನ್ನಡಿಗರು ಎನ್ನುವಂತ ಒಂದು ಸಂದೇಶವನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ಅಧ್ಯಕ್ಷರು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಅಚ್ಚುಕಟ್ಟಾಗಿ ಇಷ್ಟು ವ್ಯವಸ್ಥಿತವಾಗಿ ಆಗ್ಬೇಕಾಗಿದ್ರೆ ಮತ್ತು ಇಂಥ ಒಂದು ಹಳ್ಳಿ ಪ್ರದೇಶದಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀಬೇಕಾಗಿದ್ರೆ ಕನ್ನಡ ರಾಜ್ಯೋತ್ಸವದ್ದು ಅದಕ್ಕೆ ಕಾರಣ ನಮ್ಮ ಅಚ್ಯುತ ಗಟ್ಟಿಯವರು. ಅವರು ಇಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನಿಜವಾಗಿ ಅವರನ್ನು ಗೌರವಿಸುವುದು ನಮ್ಮ ಸಂಸ್ಕೃತಿ, ಸಂಸ್ಕಾರ. ದಯವಿಟ್ಟು ಅಚ್ಯುತ ಗಟ್ಟಿಯವರು ಮುಂದೆ ಬನ್ನಿ. ಅದು ನಮ್ಮ ಜವಾಬ್ದಾರಿ. ಆದ ಕಾರಣ ದಯವಿಟ್ಟು ನೀವು ಎದುರುಗಡೆ ಇರತಕ್ಕಂತಹ ಆಸನದಲ್ಲಿ ಆಸೀನರಾಗಿ ಕನ್ನಡ ಸಾಹಿತ್ಯ ಪರಿಷತ್ ಕೊಡ್ತಕ್ಕಂತಹ ಈ ಗೌರವವನ್ನು ಬಹಳ ಪ್ರೀತಿಯಿಂದ ನೀವು ಸ್ವೀಕಾರ ಮಾಡಬೇಕು ಅಂತ
ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಗೆಯೋ ಕನ್ನಡ ಸವಿ ನುಡಿಯೋ ವಾಲಿಯ ವೀರೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಗೆಯೋ ಕನ್ನಡ ಸವಿ ನುಡಿಯೋ ಕವಿನುಡಿ ಕೋಗಿಲ ಹಾಡಿದ ಹಾಗೆ ಸವಿನುಡಿ ತನ್ನಡೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಪಂಪನು ನುಡಿದ ಹಿಂಪಿನ ನುಡಿಯು ನನ್ನನ್ನು ನುಡಿದ ಹುಲ್ಲಿನ ನುಡಿಯು ಪ್ರೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಗೆಯೋ ಕನ್ನಡ ಸವಿ ನುಡಿಯೋ ಕಾಯದ ಚಂದ ಕವಿ ನುಡಿ ಸರ್ವಜನ ಪದಗಳ ಅಂದ ದಾಸರು ಸರಳರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಗೆಯೋ ಕನ್ನಡ ಸವಿ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಗೆಯೋ ಕನ್ನಡ ಸವಿ ನುಡಿಯೋ. ಸುಶ್ರಾವ್ಯವಾಗಿ ಹಾಡಿದ ಡೋಲ್ ಅವರಿಗೆ ವಂದನೆಗಳು. ಮುಂದೆ ಇನ್ನೊಂದು ಹಾಡಿಗೆ ಧ್ವನಿಯಾಗ್ತಾರೆ ಅಧ್ಯಾಪಕರಾದ ರವಿಶೇಖರ್ ಅವರು. ಬಾರಿಸು ಕನ್ನಡ ದಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ದಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಸತ್ತಂತಿಯರನ್ನು ಬಡಿದೆಚ್ಚರಿಸು ಕಚ್ಚಾಡುವರನ್ನು ಕೂಡಿಸಿ ಒಲಿಸು ಸತ್ತಂತಿಯರನ್ನು ಬಡಿದೆಚ್ಚರಿಸು ಕಚ್ಚಾಡುವರನ್ನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಶೈತ್ಯ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಯಲ್ಲಿ ಶೈತ್ಯ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲಿ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ. ಅವರಿಗೆ ವಂದನೆಗಳು. ಮುಂದೆ ವಂದನಾರ್ಪಣೆ ನಮ್ಮ ತಾಲೂಕು
ಸಾಹಿತ್ಯ ಪರಿಷತ್ತಿನ ಕೋಶಾಧಿಕಾರಿಗಳಾದ ಲಯನ್ ಚಂದ್ರಹಾಸ್ ಶೆಟ್ಟಿಯವರು. ಸುಂದರವಾದ ಕಾರ್ಯಕ್ರಮವನ್ನು ನಾವು ಆಚರಿಸಿದ್ದೇವೆ. ವಂದನಾರ್ಪಣೆ ಅಂತ ಹೇಳಿದ್ರೆ ಬರೀ ಬಾಯಿ ಮಾತಿನ ಮಾತಲ್ಲ, ಏನಿದೆ ಕೆಲಸ ಕಾರ್ಯಗಳನ್ನು ನಾವು ಇಲ್ಲಿ ಮತ್ತೆ ಜೊತೆಯಾಗಿ ಸೇರಿ ಮಾಡಿದ್ದೇವೆ. ಇದು ನಮ್ಮ ಹೃದಯದ ಭಾಷೆ. ನಿಮಗೆಲ್ಲರಿಗೂ ಆತ್ಮೀಯವಾಗಿ ಬಂದಿರುವಂತಹ ಎಲ್ಲರನ್ನು ಕೂಡ ನಾವು ಪ್ರೀತಿಯಿಂದ ಅತ್ಯಂತ ಆದರದಿಂದ ನಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂತಹ ಕಾರ್ಯಕ್ರಮಗಳು ಮನೆ ಅಂಗಳದಲ್ಲಿ ಅಂತೇಳಿ ನಾವು ಯೋಚನೆ ಮಾಡಿದ್ದೇವೆ. ಇದರ ಉದ್ದೇಶ ಬರೀ ಅಂಗಳದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಬ್ಬರ ಮನಗಳಲ್ಲಿ ಕೂಡ ಹರಳಲಿ. ಕನ್ನಡ ಅನ್ನುವಂಥದ್ದು ನಮ್ಮೆಲ್ಲರ ಅದು ಭಾಷೆಯಾಗಿ ಅದು ಮನಸ್ಸನ್ನು ಅಭಿವ್ಯಕ್ತಗೊಳಿಸುವಂಥ, ನಮ್ಮ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸುವಂಥ ಆ ಭಾಷೆಯನ್ನು ನಾವೆಲ್ಲರೂ ಉಳಿಸುವಂಥ, ಅದನ್ನು ಬೆಳೆಸುವಂಥ, ಇನ್ನಷ್ಟು ಎತ್ತರಕ್ಕೆ ಇರಿಸುವಂಥ ಕೆಲಸವನ್ನು ನಾವು ಜೊತೆಯಾಗಿ ಮಾಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮನೆ ಅಂಗಳದಲ್ಲಿ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ನಿರಂತರವಾಗಿ ಇಂಥ ಕಾರ್ಯಕ್ರಮಗಳು ಪ್ರತಿಯೊಬ್ಬರ ಮನೆಯಲ್ಲಿ ಮನಸ್ಸಲ್ಲಿ ಕೂಡ ಅರಲಿ ಎನ್ನುವ ರೀತಿಯಿಂದ ಮಾಡಿರುವಂಥ ಈ ಕಾರ್ಯಕ್ರಮ ಎಲ್ಲ ನಮ್ಮ ಪರಿಸರದಲ್ಲಿ ಪಸರಿಸಲಿ ಎನ್ನುವ ನಿಟ್ಟಿನಲ್ಲಿ ನಿಮಗೆಲ್ಲರಿಗೂ ನಾನು ಪ್ರೀತಿಯ ಅಭಿನಂದನೆ, ಅಭಿವಂದನೆ, ಧನ್ಯವಾದವನ್ನು ಸಲ್ಲಿಸ್ತೇನೆ.